ಮೋಹಿಸಬಾರದು. ಮೋಹಿಸ್ತಾರಂತಂದ್ರೆ ಅವ್ನು ಗಂಡಸ ಆಗುದಿಲ್ಲ.
ಯುಗ ಯುಗ ಪುನಃ ಪುನಃ ಅಲ್ವಾ ಒಮ್ಮೆ ಪ್ರಪಂಚ ನಾಶ ಆಗ್ತದೆ ಪುನಃ ಬ್ರಹ್ಮದೇವರನ್ನು ಸೃಷ್ಟಿ ಮಾಡೋದು ಅವರ ಕೆಲಸವೇ ಅದು. ಹೌದಲ್ಲ? ಹಾಗಾದ್ರೆ ಇವರೆಲ್ಲ ಬ್ರಹ್ಮದೇವರ ಮಕ್ಕಳು. ಅದು ನಾನು ಹಾಗಲ್ಲ ನೋಡಿ. ಅವರನ್ನು ಬ್ರಹ್ಮ ಸೃಷ್ಟಿ ಮಾಡಿದ್ದು ಅಂದ್ರೆ ಅವರ ಕೆಲಸವೇ ಅದು. ಹೌದಪ್ಪ. ನಾನು ಬ್ರಹ್ಮದೇವರ ಮಾನಸ ಪುತ್ರಿ. ಹೌದು, ಬ್ರಹ್ಮದೇವರ ಪುತ್ರಿ. ಹೌದು. ಈಗ ಗೊತ್ತಾಯ್ತು ಏನು? ಈಗ ಬ್ರಹ್ಮದೇವರು ಕೂಡ ತಾರತಮ್ಯ ಮಾಡು. ನಮ್ಮ ಭೂಲೋಕದಲ್ಲಿ ನಿನ್ನಷ್ಟು ಸುಂದರಿಯರು ಯಾರಾದ್ರೂ ಇದ್ದಾರ? ಯಾರು ಕೂಡ ಸುಂದರ ಹುಡುಗಿಯರಿಲ್ಲ. ಆ ಬ್ರಹ್ಮದೇವರು ತನ್ನ ಮಗಳು ಈ ಭೂಲೋಕಕ್ಕೆ ಹೋದ್ರೆ ಅವಳು ಬಹಳ ಚಂದವಾಗಿ ಕಾಣಬೇಕು ಎನ್ನುವ ಹಾಗೆ ಅಂಗೈಯಲ್ಲಿ ಎಲ್ಲೋ ಸುವರ್ಣದ ಧೂಳಿ ಬಂಗಾರದ ಧೂಳಿಯನ್ನು ಹಾಕಿ ಅದಕ್ಕೆ ಅಮೃತವನ್ನು ಸುರಿಸಿ ನಂತರ ಅದನ್ನು ಚೆನ್ನಾಗಿ ಬೆರೆಸಿ ಕಲಸಿ ಮತ್ತೆ ಮೆತ್ತುವಲ್ಲಿ ಮೆತ್ತಿ ಒತ್ತುವಲ್ಲಿ ಒತ್ತಿ ಮತ್ತು ಉಪ್ಪುವಲ್ಲಿ ಉತ್ತಿ ಎಲ್ಲಿ ಎಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಅಲ್ಲಲ್ಲಿ ಇಟ್ಟು ಎಲ್ಲಿ ಏರ್ಬೇಕು ಅಲ್ಲಿ ಏರ್ಕೊಟ್ಟು ಎಲ್ಲಿ ತಗ್ಗಬೇಕು ಅದನ್ನೆಲ್ಲ ತಗ್ಗನ್ನು ಕೊಟ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಈ ಬ್ರಹ್ಮದೇವರು ಎಷ್ಟು ತಾರತಮ್ಯ ಭೂಲೋಕದವರನ್ನು ಹೀಗೆ ಸೃಷ್ಟಿ ಮಾಡ್ತಾರೆ. ಭೂಲೋಕದಲ್ಲಿ ಇರ್ತಾರೆ ನಾನು ಕೇಳಿದ್ದೇನೆ. ಏನು ಅಲ್ಲೇ ಕೂಡ ಏನು ವಿಶ್ವಸುಂದರಿಯನ್ನು ಇರ್ತಾರೆ ಅಂತ ನಾನು ಕೇಳಿದ್ದೇನೆ ನೋಡಿ. ಭೂಲೋಕದಲ್ಲಿ ನೀನು ಯಾವ ಸುಂದರಿ? ನಾನು ನನ್ನ ಪರಿಚಯ ಹೇಳ್ತಾ ಇದ್ದೇನೆ. ನಾನು ಬ್ರಹ್ಮದೇವ
ಮಾರನ ಜರದುನಿಗೆ ತೊದೆನು ಜರದುರಿಗೆ ನಿನ್ನಲಿ ಪ್ರೀತಿಯುವುದಲಿರುವೆ ಪ್ರೀತಿಯುವುದಲಿರುವೋ ಮನಿಗೆಲ್ಲರೂ ಎಲ್ಲದೀಗಣ ಮನದದು ಕಣ್ಣಿದುವೆ ಮಾರೆ ಹೃದಯನ್ನು ಪರಿಗಣಿಸಿವೆ ಮಾನೆ ಸೋತೆನು ಚರದುರಿಗೆ ಮಾರನ ಚರದುರಿಗೆ ಸೋತೆ ಬ್ರಹ್ಮದೇವರ ಮಗಳು ಎನ್ನುವುದನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಯಾಕೆ ಗೊತ್ತುಂಟ, ಇದು ಸಂತೋಷ ಅಂತ ಹೇಳಿದ್ರೆ ನೀನೀಗ ಭೂಲೋಕಕ್ಕೆ ಬಂದಿದ್ದೀಯ. ಈಗ ನೀನು ಹೇಳಿದ ಪ್ರಕಾರ ನಿನ್ನ ಮದುವೆ ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಕೊರೋನಾದಿಂದ ಅದನ್ನು ಸೂಚನೆ ಮಾಡ್ತಾ ಇದೆ. ಕಾಲಿನ ಉಂಗುರ ಕೂಡ ಇಲ್ಲ. ಹಾಗಾದ್ರೆ ಮದುವೆ ಆಗಲಿಲ್ಲ ಅಲ್ವಾ? ನಿಜವಾಗಿ ಹೇಳ್ಬೇಕಾ, ನಿನ್ನ ರೂಪವನ್ನು ಕಂಡ ಬಳಿಕ ಆ ಮನ್ಮಥ ಇದ್ದಾರಲ್ಲ, ಅವ ಪಂಚಬಾಣಗಳನ್ನು ನನ್ನ ಮೇಲೆ ಎಸೆದಿದ್ದಾನೆ. ಹೌದು, ನನ್ನ ಮನ ಸುಳ್ಳೆಗೊಂಡಿದ್ದಾನೆ. ಹಾಗಿರುವಾಗ ನಾನು ನಿನ್ನಲ್ಲಿ ಹೇಳುದು, ನೀನು ನನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳಿ. ಹೌದೌದು, ಮದುವೆ ಆದ್ರೆ ಖಂಡಿತವಾಗಿಯೂ ನಿನ್ನನ್ನು ಎಷ್ಟು ಸಂತೋಷದಲ್ಲಿ ನಾನು ಇರ್ತೇನೆ ಗೊತ್ತುಂಟ. ಮತ್ತೆ ಇನ್ನೊಂದು ಯೋಚನೆ ಇರ್ಬೋದು, ಮದುವೆ ಆದ್ರೆ ಮುಂದೆ ಇವನು ನೋಡುವಾಗ ಸಾಮಾನ್ಯ ಪುರುಷನಾಗಿ ತೋರ್ತಾ ಇದ್ದಾನೆ ಅಂತ ಹೇಳಿ. ನವರತ್ನ ಖಚಿತವಾದ ಕಿರೀಟಧಾರಿಯಾಗಿ ತೋಳುಗಳಿಗೆ ಹೇಮಮಣಿ ಅಲಂಕೃತವಾದ ಮಣಿಕಟ್ಟುಗಳನ್ನು ಬಿಗಿದು ಈಶ ಚೇತರವನ್ನು ಬಿಂಬಿಸುವ ಧನುಷರಗಳನ್ನು ಪಲ್ಲವಿಯಲ್ಲಿ ಧರಿಸಿ, ಹಾಗೆ ಅಂಗರಕ್ಷಗಳಿಗೆ ವಸ್ತ್ರಾಭರಣಗಳನ್ನೆಲ್ಲ ಧರಿಸಿ ನಿಂತಿರುವಂತಹ ಈ ಸುಂದರಾಂಗ ಶ್ವೇತಕುಮಾರ. ಮತ್ತೆ ಎಷ್ಟು ಪ್ರಾಮಾಣಿಕನಾಗಿದ್ದೇನೆ ಗೊತ್ತುಂಟ. ಈ ರುದ್ರಾಕ್ಷಪುರವನ್ನು ಆಳುವುದು ನಾನು. ಗ್ರಂಥಿಕ್ಷಮ ನಮೋಸ್ತೇಯನ್ ಶೌಕಮಿಂದ್ರಿಯ ನಿಗ್ರಹ ಧೀರ್ವಿದ್ಯ ಸತ್ಯವಂತೋದು ದಶಕಂ ಧರ್ಮ ಲಕ್ಷಣಂ. ಈ ಧರ್ಮದ 10 ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿರುವವ ನಾನು. ಪ್ರಜೆಗಳ ಪ್ರೀತಿಗೆ ಪಾತ್ರನಾದವನು ನಾನು. ಹೌದು, ರಾಜ ಬಂಧು ಅಬಂಧುನ, ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಈ ಪ್ರಜೆಗಳೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ಹಾಗಿರುವಾಗ ಸರ್ವಸಾಮಾನ್ಯ ನಾನಲ್ಲ. ಓ ಸುಂದರ ತರುಣಿ, ನೀನೀಗ ನನ್ನ ರಮಣೀಯ ಆಗ್ಬೇಕು. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳ್ತೀಯಾ? ಏನು ಹೇಳ್ತಾ ಇದ್ದೀಯಾ? ಮದುವೆಗೆ ನೀನು ಹೇಳ್ತಾ ಇದ್ದೀಯ? ಹೌದೌದು. ಅಯ್ಯೋ ಶಿವಕುಮಾರ, ನೋಡು, ನಾ ಮೊದಲೇ ಹೇಳಿದ್ದು, ನಾನು ಯಾರು ಹೇಳು? ಸತ್ಯಲೋಕದವಳು. ನೋಡು, ಎಲ್ಲಿಯಾದ್ರೂ ನೀನು ಸತ್ಯಲೋಕದವರು ಇಲ್ಲಿ ಮದುವೆ ಆದ್ರೂ ಕೇಳಿದ್ಯಾ ಹೇಳು? ಸತ್ಯಲೋಕದವರು, ದೇವಲೋಕದವರು ಮದುವೆ ಆಗಿಲ್ವಾ? ಆಗಿರ್ಬಹುದು. ಆಗಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳ ತಪಸ್ಸನ್ನು ಕೆಡಿಸಲು ಬಂದಂತಹ ಮೇನಕೆ ಆ ಮೇನಕೆ ನಂತರ 12 ವರ್ಷ ವಿಶ್ವಾಮಿತ್ರರೊಟ್ಟಿಗೆ ಇರಲಿಲ್ವಾ? 12 ವರ್ಷ ಇದ್ದದಲ್ಲ, ಮತ್ತೇನಾಯ್ತು? ಮತ್ತೆ ಒಂದು ಮಗು ಹುಟ್ಟಲಿಲ್ವಾ? ಮತ್ತೇನಾಯ್ತು? ಮತ್ತೆ ಮಗು ಹುಟ್ಟಿದ ಬಳಿಕ ಅವಳಿಗೆ ಶಕುಂತಳೆ ಎನ್ನುವಂತ ಹೆಸರು ಇರಲಿಲ್ವಾ? ಶಕುಂತಳೆಯನ್ನು ದುಷ್ಯಂತ ಮದುವೆ ಆಗಲಿಲ್ವಾ? ದುಷ್ಯಂತ ಮದುವೆ ಆದ ಬಳಿಕ ಅವರಿಗೆ ಭರತ ಎನ್ನುವಂತ ಮಗ ಹುಟ್ಟಲಿಲ್ವಾ? ಭರತ ಎನ್ನುವಂತ ಮಗ ಹುಟ್ಟಿದ ಬಳಿಕ ಅತ್ರೋಪಿ ಭಾರತ ಶ್ರೇಷ್ಠ ಜಂಬೂದ್ವೀಪೆ ಮಹಾಗುಣೆ ಯಥೋ ಈ ಕರ್ಮ ಭೂರೇಶ ತತ್ವನ್ನೇ ಭೌತ ಭೂಮಯ ಅನ್ಯಸ್ಥಾನೀಯ ಭಾರತೇತರ ಕ್ಷಣಂ ಸಾರ್ಥಕಂ ಶುಭ ಕರ್ಮದಂ ಎನ್ನುವ ಹಾಗೆ ಈ ಭಾರತ ಭೂಮಿಗೆ, ಈ ಜಂಬೂ ದ್ವೀಪಕ್ಕೆ ಭಾರತ ಎನ್ನುವಂತ ಹೆಸರು ಬರುವುದಕ್ಕೆ ದೇವಲೋಕದ ಕಾರಣ ಅವರು ಹೌದು. ಆದ್ರೆ ನಾನು ಹೇಳಿದ್ದೇನು, ಈ ಭೂಲೋಕದ ಮನುಷ್ಯರು ಹೇಗೆ ಗೊತ್ತಾ? 3 ದಿನ ಅವ್ರದ್ದು ಬಾಳ್ವೆ, ಹೌದಲ್ವಾ? ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ. ನಂತರ 4ನೇ ದಿನ ಹೋಗ್ತಾರೆ ಮೇಲೆ, ಹೌದಲ್ವಾ? ಹಾಗೆ ನಾನು ಹಾಗಲ್ಲ. ನಾನು ಯಾರು? ಸತ್ಯಲೋಕದವಳು. ನಮ್ಮವರಿಗೆ ಮರಣವೇ ಇಲ್ಲ ನಮಗೆ. ಹೌದು. ಒಂದು ವೇಳೆ ನಾನು ನಿನ್ನನ್ನು ಮದುವೆ ಆಗುದಿಲ್ಲ, ಆಗುದಿಲ್ಲ, ಆಗ್ತೇನೆ ಅಂತ ಇಟ್ಕೊಂಡು ಆದಿ ಅಂತೇಳಿ ಇಟ್ಕೊಂಡು ಬೇಡ, ಸ್ವಲ್ಪ ದೂರ ಆದಿ
ಪ್ರಾಣೇಶ್ವರ, ನೀವು ಇನ್ನೊಂದು ಹುಡುಗಿಯನ್ನು ಮದುವೆ ಆಗಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ ನೀನು ಹೇಳಿದ್ದಕ್ಕೆ ಬೇಕಾದ್ರೆ ಇನ್ನೊಂದು ಮದುವೆ ಆಗಿ ಮತ್ತೆ ಮದುವೆ ಆಗೋದು ನಾನಲ್ಲ. ಇವಾಗ ಅರಮನೆಯಿಂದ ಬರೋ ಹೆಂಡತಿ ಹೇಳಿದ್ದಾಳೆ, ಯಾರಂತ ದೊಂಬೆ ಮದುವೆ ಆಗಿ ಹೇಳಿದ್ದಾಳೆ. ಇವಾಗೆಲ್ಲ ಅಲ್ವಾ ನೀನು ಬಂದಿದ್ದೆ ನನ್ನ ನೋಡಿದ್ಯಾ? ನಾಳೆ ನೀ ಈ ರೀತಿ ಮಾಡ್ತೀನಿ ನೀನು, ಹೌದಲ್ವಾ? ಅಲ್ಲ, ಈ ರೀತಿ ನೀನು ಹೇಳಿದ್ರೆ ಮಾತ್ರ. ನಾನು ಮೊದಲೇ ಹೇಳಿದ್ದೆ. ಈಗ ನನ್ನ ಮದುವೆ ಆಗ್ಬೇಕು. ಮದುವೆ ಆಗಿದ್ರೆ ನನ್ನ ಪ್ರಾಣವೇ ಹೋಗ್ತದೆ. ಓ ತ್ರೈಲೋಕ ಸುಂದರಿ, ನನ್ನನ್ನು ಬಿಡಬೇಡವೇ, ಬಿಡಬೇಡವೇ, ಬಿಡಬೇಡವೇ. ತರವಲ್ಲ ಬಾವೆ ನಿನಗೆ ತುಂಬಿದೆ ತುಂಬಿದೆ ಯೌವನ ತುಂಬಿದೆ ಬಲಿತ ಯೌವನ ತುಂಬಿದೆ ನಿನ್ನಂತ ಎಂದಿದರ ನೌನೆ ತನಬಲ್ಲ ಬಾಲೆ ತನಬಲ್ಲ ಎಲ್ಲ ನೀ ದಿಕ್ಕರಿಪುದು ತನಬಲ್ಲ ತನಬಲ್ಲ ಎಲ್ಲಾದ್ರೂ ನೀನು ನೋಡಿದ್ಯಾ? ಪ್ರಾಮಾಣಿಕವಾಗಿ ಹೇಳು. ಪ್ರಾಮಾಣಿಕವಾಗಿ ಹೇಳಿದ್ರೆ
ಬಲಾಪಕ್ಕೆ ಹೊಡಿತು ನನ್ನನ್ನು ಹೀಗೆ ಮಾಡ್ತಿದ್ದೆ. ಮತ್ತೇನು? ನನ್ನ ಮನಸ್ಸನ್ನು ನೀನು ಅರ್ಥೈಸದೆ ಹೋದೆ ಅಲ್ವೇನೆ? ಯಾಕೆ ಇಷ್ಟು ನನ್ನನ್ನು ನೀನು ಹಿಂಸಿಸ್ತಾ ಇದ್ದಿ? ನಿಜವಾಗಿಯೂ ಹೇಳ್ತೇನೆ, ನೀನು ನನ್ನನ್ನು ಮದುವೆ ಆದ್ರೆ ಉಂಟಲ್ಲ, ನಿಮಗೊಂದು ಅನುಮಾನ ಇರ್ಬೋದು. ಏನ್ ಗೊತ್ತುಂಟಾ, ಈ ಭೂಲೋಕದವರು ಎಂತದ್ದು ಪ್ರಯೋಜನಿಲ್ಲ ಅಂತ ಹೇಳಿ. ನೀನು ಒಂದು ವೇಳೆ ಈ ಸುಂದರ ಪುರುಷರಾದಂತಹ ನನ್ನನ್ನು ಉಭಯತೋಳುಗಳಿಂದ ಬಿಗಿದಪ್ಪಿ ನನ್ನನ್ನು ತುಟಿಯನ್ನು ಬೆಸರಿಸಿ ತುಂಬಿಸಿದರೆ ದೇವತೆಗಳಿಗೆ ಸಿಗುವಂತ ಅಮೃತ ರಸಗಿಂತಲೂ ಮಿಗಿಲಾದ ಸುಖದ ರಸವನ್ನು ನಾನು ನಿನಗೆ ನೀಡಬಲ್ಲೆ. ಹಾಗಿರುವಾಗ ನಾನು ಯಾವುದನ್ನು ಕಂಡಿದ್ದೇನೆ? ಕಡಿಮೆ ಏನಿಲ್ಲ. ನೋಡು, ಮದುವೆ ಆಗಬಹುದು ಅಂತ ಹೇಳುದಿಲ್ಲ. ಆದ್ರೂ ಬಂದು ಏನು ಸ್ವಲ್ಪ ಷರತ್ತಿದೆ. ಏನು ಷರತ್ತು? ಕೆಳಗಡೆ ಷರತ್ತಿದೆ ಸ್ವಲ್ಪ. ಏನು ಷರತ್ತು? ಏನು? ಆದರದ ಭೂಪದಿಂದ ಸೌಭಾಗ್ಯವೇ ಕೂಡುವೆ ವಿನೋದದಿಂದಲಿ ನಿನ್ನನು ಆದರೆ ಭೂಪದಿಂದ ಏನು ಸುಂದರಿ? ಕೇಳ್ತಾ ಇದೀಯ ಮದುವೆ ಆಗ್ತೀಯಾ ಅಂತ ಹೇಳಿ. ಹೌದು. ನಾನು ನೋಡು ಒಂದು ಮಾತನ್ನ ಹೇಳ್ತೇನೆ. ಏನು? ಮದುವೆ ಆಗಬಹುದು. ಆದರೆ ನಾನು ಹೇಳುದನ್ನು ಕೇಳು ಸರಿಯಾಗಿ. ನಾನು ಮದುವೆ ಆಗ್ಬೇಕಾದ್ರೆ ನಿನ್ನ ರಾಜ್ಯ, ನಿನ್ನ ಧನ ಸಂಪತ್ತು ಎಲ್ಲವನ್ನು ನೀನು ನನಗೆ ಅರ್ಪಣೆ ಮಾಡಿದೆ ಅಂತ ಆದ್ರೆ ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ. ಓಹೋ, ಹಾಗೆ ಎಲ್ಲವನ್ನೂ ಧಾರೆ ಎರೆದು ಕೊಟ್ಟರೆ ನೀನು ಮದುವೆ ಆಗ್ತೇನೆ. ಓಹೋ, ಚರಿತ್ರವು ವಿಚಿತ್ರ ತ್ರೈಲೋಕ್ಯ ಸುಂದರಿ ಇದ್ದೀಗ ನುಡಿಯ ಮೂಲ ಹಿಂದಿನೊಳಾಯ್ತು ಬಿಡವನಗೆ ಇತ್ತೆನಿದು ಭಾಷೆಯನು ನಿನಗೆ ಸಮಸ್ತ ಭಾಗ್ಯದ ನೆಲೆಯ ಇವೆ ಉದಾತ್ತಯೊಳೆಂದನು ಕೂಡನುದಾಗ ಮತ್ತ ಕಾದಿನಿಯ ದರಿದ್ರ ವಿಚಿತ್ರ ವಿಚಿತ್ರ. ಆ ಓ ತ್ರೈಲೋಕ ಸುಂದರಿ, ಈ ಲೋಕದಲ್ಲಿ 4 ಜಾತಿಯ ಹುಡುಗಿಯರು ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಒಂದು ಪದ್ಮಿನಿ, ಒಂದು ಶಂಕಿನಿ, ಒಂದು ಹಸ್ತಿನಿ, ಮತ್ತೊಂದು ಚಿತ್ತಿನಿ ಅಂತ ಹೇಳಿ 4 ಜಾತಿಯ ಹುಡುಗಿಯರು. ಈ ಪದ್ಮಿನಿಯನ್ನು ಅವರ ಗುಣ ಕೂಡ ಬೇರೆ ಬೇರೆ. ಪದ್ಮಿನಿ ಅಂದ್ರೆ ಏನು? ಪದ್ಮ ಅಂದ್ರೆ ತಾವರೆ ಯಾವಾಗ ಅರಳುವುದು? ಆ ಅರಳಿದ ಸೂರ್ಯನ ಬರೋಣವನ್ನು ಕಂಡಾಗ ಮಾತ್ರ ಅರಳುತ್ತದೆ. ಹಾಗೆ ಪದ್ಮಿನಿ ಜಾತಿಯ ಹುಡುಗಿಯರಿದ್ದಾರಲ್ಲ, ಗಂಡನಾದವನು ಸನ್ನಿಹಕ್ಕೆ ಬಂದಾಗ ಮಾತ್ರ ಅವರ ಮನಸ್ಸು ಪ್ರಫುಲ್ಲಿತವಾಗುತ್ತದೆ ಅಲ್ವಾ? ಅವರು ಯಾವಾಗಲೂ ಕೂಡ ಯಾವ ರೀತಿಯಲ್ಲಿ ಪತಿವ್ರತ ಶಿರೋಮಣಿಯರಾಗಿರ್ತಾರೆ. ಪದ್ಮಿನಿ ಮತ್ತೆ ಶಂಕಿನಿ ಅಂದ್ರೆ ಹೇಗಿರ್ತಾರೆ? ಮೇಲೆ ಸಪೂರ ಮತ್ತೆ ಕೆಳಗೆ ಸ್ವಲ್ಪ ಸಪೂರ, ಮಧ್ಯದಲ್ಲಿ ಶಂಕಾಕೃತಿ. ಹೌದೌದು, ಶಂಕಾಕೃತಿ. ಅವರಿಗೆ ಯಾವಾಗಲೂ ಕೂಡ ಗಂಡನ ಮೇಲೆ ಅನುಮಾನವೇ ಹೆಚ್ಚಿಗೆ. ಯಾಕಂತ ಹೇಳಿದ್ರೆ ಶಂಕಿನಿ. ಹೌದು, ಗಂಡ ಎತ್ತದಕ್ಕೆ ಕೂದದಕ್ಕೆ ನೀವು ಎಲ್ಲಿಗೆ ಹೋಗುದು, ಬಂದದ್ದು ತಡವಾಯ್ತು ಅಂತ ಹೇಳಿ ಗಲಾಟೆ ಮಾಡ್ತಾ ಇರುವುದು, ಅದು ಶಂಕಿನಿ. ಇನ್ನು ಹಸ್ತಿನಿ ಅಂತ ಹೇಳಿ ಇರ್ತಾರೆ. ಹಸ್ತಿನಿ ಅಂದ್ರೆ ಹಾಗೆ ಆನೆ ಹಾಗೆ ಸ್ವಲ್ಪ ದಪ್ಪಗೆ ಇರುವುದು. ಮತ್ತೆ ಅವರಿಗೆ ಒಂದು ಸ್ವಭಾವ, ಉಣ್ಣುವುದು ತಿನ್ನುವುದು ಮತ್ತೆ ಬರ್ಕೊಂಡು ಮತ್ತೆ ಏನಿಲ್ಲ. ಗಂಡ ಹತ್ತಿರ ಬಂದ್ರು ಒಂದೇ, ಗಂಡ ಹತ್ತಿರ ಬಾರದಿದ್ರು ಒಂದು. ಮತ್ತೆ ಚಿಂತನೆ ಅನ್ನುವಂತ ಇನ್ನೊಂದು ಜಾತಿ. ಚಿಂತನೆ ಅನ್ನುವಂತ ಹೆಣ್ಣು ಹಾಗೆ ಗಂಡ ಕೂಡಲೇ ಯಾರಾದ್ರೂ ಹುಡುಗರು ನೋಡಿದ್ರೆ ಸಾಕು ಚಿತ್ತಾಕರ್ಷಣೆಯನ್ನು ಮಾಡಿ ಆಯ್ತು. ಮಾತ್ರ ಪಕ್ಕನೆ ಒಪ್ಪುದಿಲ್ಲ. ಒಪ್ಪುದಿಲ್ಲ. ಮತ್ತೆ ನೋಡುವುದಕ್ಕೆ ನಿನ್ನ ಹಾಗೆ ಬೆಳ್ಳಗೆ ಮತ್ತು ಬೆಳ್ಳಗೆ ಸುಂದರವಾಗಿರುವವರು. ಆ ಹೆಣ್ಣು ಒಮ್ಮೆ ಒಪ್ಪಿದ್ರೆ ಸಾಕು, ಮತ್ತೆ ಅವನನ್ನು ಬಿಟ್ಟು ಬಿಡುವುದಿಲ್ಲ. ಹಾಗೆ ಇರ್ತಾನೆ. ಆ ರೀತಿಯಲ್ಲಿ ಮತ್ತೆ ಇನ್ನೊಂದು ಉಂಟು. ವಿವಿಧ ಕರೆಗಳಲ್ಲಿ ಗಂಡನಿಗೆ ಸುಖವನ್ನು ಕೊಡುವಲ್ಲಿ ವಿವಿಧ ಕರೆಗಳನ್ನು ಅನುಸರಿಸುವವರು ಅವಳು ಎನ್ನುವಾಗಿರ್ತೀರ. ನಾನು ಹೇಳಿದ್ದಲ್ಲ, ಮನೋಶಾಸ್ತ್ರಜ್ಞರು ಹೇಳಿ. ಈಗ ನಿಮಗೆ ಏನ್ ಬೇಕು? ರಾಜ್ಯ, ಧನ, ಕೋಶ, ಪಟ್ಟದ ಕತ್ತಿ, ರಾಜ ಮುದ್ರಿಕೆ ಎಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತೇನೆ.
ಭಾಷೆ ಗೊತ್ತಿದ್ದೇನೆ. ಗೊತ್ತಿದ್ದೆ. ನೀನು ಯಾರು? ಹಾ. ನೀನು ನೀನು ನನ್ನ ಹೆಂಡತಿ. ನನ್ನನ್ನು ಬಿಟ್ಟು ಹೋಗ್ಬಾರ್ದು. ನಾನು ನಿನ್ನನ್ನು ಬಿಡುವುದಿಲ್ಲ. ನನ್ನ ಜೀವ ಹೋದ್ರೂ ನಾನು ಬಿಡುವುದಿಲ್ಲ ನಿನ್ನನ್ನು. ಆಯ್ತು ಬಾ. ಎಲ್ಲಿಗೆ? ಬರುವುದಿಗೆ ಅರಮನೆಗೆ ನಾನು ಬರುವುದಿಲ್ಲ. ಮತ್ತೆ ನಾನು ಯಾರು? ಬ್ರಹ್ಮನ ಮಗಳು. ನಾನು ನಿನ್ನ ಅರಮನೆಗೆ ಬರುವುದಾ? ಮತ್ತೆ ಮತ್ತೆ ನಾನೇ ಇಲ್ಲಿ ಅರಮನೆ ನಾನು ಸೃಷ್ಟಿಸ್ತೇನೆ ಒಂದು. ನೀನು ಮತ್ತೆ ಅರಮನೆ ಮತ್ತೆ ಇನ್ನೊಂದು ಮಾತು. ನಾನು ಹೇಳುವಲ್ಲಿವರೆಗೆ ನೀವು ಹೋಗುವಾಗಿಲ್ಲ ಇಲ್ಲಿ ಕೂಡ. ಅಯ್ಯೋ ನಾನು ನಿನ್ನನ್ನು ಬಿಟ್ಟು ನಾನು ಹೋಗುದಿಲ್ಲ. ಹೌದಲ್ವಾ? ಇಲ್ಲ, ಇಲ್ಲ. ನೋಡು. ನೋಡ್ತಾ ನೋಡು, ನಾನು ಅರಮನೆಯನ್ನು ಸೃಷ್ಟಿ ಮಾಡಿದ್ದೇನೆ. ಅರಮನೆ ಹೌದಲ್ವಾ? ಎಷ್ಟು ಸುಂದರವಾಗಿದೆ. ಹೌದು. ಹಾಗೆ ನೋಡು, ಬಸ್ಸೇವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ನಗರ ದ್ವಾರದ ಮುಂದೆ ನವರತ್ನ ಕಂಬ ಸೊಗಸು ಇಮ್ಮಡಿಸುತ್ತಿದೆ ಸೂರ್ಯನ ಬಿಂಬ. ನಿಗೆ ಕುರುಜು ಮೇರು ಕಂಬ ಕಂಬದಲ್ಲಿ ಬಗೆ ಬಗೆಯ ಚಿತ್ರಿಗೂ ಬರೆದ ಬೊಮ್ಮೆಯಲ್ಲಿ ಹೇಮದಲ್ಲಿ ರಕ್ಷಿಸಿರುವ ಬಾಗಿಲ ಕವಾಟ ಸೋಮದಲ್ಲಿ ಬಾ ಆ ಒಂದು ವಿಚಿತ್ರವಾದಂತಹ ನೋಟ. ಎಲ್ಲ ಸುಂದರವಾದಂತಹ ನಾನೇ ಸೃಷ್ಟಿ ಮಾಡಿದ್ದೇನೆ ಅಲ್ವಾ? ಬ್ರಹ್ಮನ ಮಗಳಲ್ವಾ? ಹೌದೌದು. ಹಾಗಾದ್ರೆ ಬಂದವರಾದ್ರೂ ಹೋಗುದಲ್ಲ. ಇಲ್ಲೇ ನಾವು ಇರ್ಬೇಕು. ಎಲ್ಲಿವರೆಗೆ ನಾನು ಹೇಳ್ತೇನೆ ಅಲ್ಲಿಯವರೆಗೆ ಮಾತ್ರ ಅಲ್ಲ. ಹೋಗ್ಬಾರ್ದು. ನನ್ನ ಪ್ರಾಣ ಹೋದ್ರು ನಾನು ಆಶೆ ಕೊಡ್ತಿದ್ದೀಯಾ? ಹೋಗ್ಬಾರ್ದು. ಹೌದಲ್ವಾ? ಮತ್ತೆ ಗಮನಾಂತರಕ್ಕೆ ಜೋಡಿದ ಪಟ್ಟಣ
ಶಕ್ತಿಮತವನ್ನು ಹೊಂದಿದವರು ನಾವು. ಶೋಣಿತಾಪುರದ ಅರಸನಾದ ನಾನು ಏನು ಎಂಬುದನ್ನು ಮೂರು ಲೋಕವೂ ತಿಳಿದಿರುವುದು ಲೋಕ ಸತ್ಯವಿದು. ವಿಶೇಷವಾದ ಮಾಡುವ ಸಾಮರ್ಥ್ಯದಿಂದಾಗಿ ಅಜೇಯನಾಗಿ ವಿಜಯನಾಗಿ ನಾನು ವಿಜೃಂಭಿಸುತ್ತಾ ಇದ್ದೇನೆ. ತಂಗಿಯಾದ ಕರಳ ನೇತ್ರೆ, ಮಗನಾದ ಲೋಹಿತ ನೇತ್ರ ಇವರ ಸಹವಾಸ ಸಹಕರೆಯಿಂದ ನನ್ನ ಉನ್ನತಿಗಾಗಿ ಒಳಿತಿಗಾಗಿ ಕಾರಣವಾಯಿತೆಂದು ಸಂತೋಷದಿಂದ ಇರುವಾಗ ಯಾರು ಬರ್ತಾ ಇದ್ದಾರಲ್ಲವೇ ತಿಮ್ಮದೆ ಗೆಂಬಾತೆಯ ಎನ್ನವಿನ ಜಾಗರಣ್ಯದುಳು ಬರಟಿ ಸಾರ್ವತಿರಲೊಂದು ಕಾಂತಾರದೊಳಗೂರ್ವ ಸುಕುಮಾರ ಪರಿವಾರದ ಅದಿರಾಗಿಯ ಅಣ್ಣನಾಲಿನೋ
ಮೂಗು ಇಲ್ಲ, ಎರಡು ಕೈ ಇಲ್ಲ. ಹೌದು. ಏ ಅಣ್ಣ, ಹೇಗೆ ನಾನು ಬದುಕಿ? ಏ ಅಣ್ಣ, ಇನ್ನೊಂದು ವಿಷಯ, ನೀನು ಯಾರು ಅಂತ ಕೇಳಿದ್ಯಲ್ಲ? ಹೌದು. ರುದ್ರಾಪುರದ ಅರಸ ಶ್ವೇತಕುಮಾರ ಅಂತ ಅವನ ಹೆಸರು. ಶ್ವೇತಕುಮಾರ್ ರುದ್ರಾಪುರದ ಅರಸ. ಅವನಿನ ಕೈ ಅವ ನನ್ನ ಕೈ ಕಡ್ದ. ಏ ಅಣ್ಣ, ಅಷ್ಟು ಮಾತ್ರ ಅಲ್ಲ, ಅವನ ಮಡದಿ ಶಿವೆ ಅಂತ ನೋಡ್ಲಿಕ್ಕೆ ತುಂಬಾ ಸುಂದರಾಂಗಿ. ನಿನಗೆ ಹೇಗೂ ಮದುವೆ ಆಗ್ಲಿಲ್ಲ. ಏ ಒಂದು ಮಾಡಣ್ಣ, ಅವಳನ್ನು ಕರ್ಕೊಂಡು ಬಾ, ನೀನು ಮದುವೆ ಆಗು. ನನಗೆ ಅತ್ತಿಗೆ ಆದ್ರೂ ಸಹ ತೊಂದರೆ ಇಲ್ಲ. ಆದಿತ್ತಲ್ಲ? ಆದಿತ್ತು. ಆಗಲೇ ಅಷ್ಟು ಅದಕ್ಕೆ ಬಿಡುವನೇ ಅವನನ್ನು. ಫಲ ಪರಿವಾರ ಒಡ್ಡನೆ ಹಿಂದೂ ಇದ್ದ ಹೋರಾಟ ಪರಿಸ್ಥಿತಿಯನ್ನು ಪ್ರತೀಕಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಯಾಕಂದರೆ ಅವನಿಗೆ ಅಷ್ಟು ಅಹಂಕಾರವಿದ್ದರೆ ಮೂರು ಲೋಕವನ್ನು ಮಾಡುವ ದುರ್ಜನಿಗೆ ಅಷ್ಟು ಅಹಂಕಾರ ಇರಬೇಕು. ಹಾಗಾದ್ರೆ ನೀನು ಚಿಂತೆ ಮಾಡುದು ಬೇಡ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋ. ಆ ವಿಷಯವನ್ನು ನಾನು ಚಿಂತಿಸ್ತೇನೆ. ಆಗಲಿ ಅಣ್ಣ, ಆಗಲಿ. ಪರಿಸ್ಥಿತಿಯ ಬಗ್ಗೆ ನಾನು ಚಿಂತಿಸಿದ್ದೇನೆ. ಆ ವೃತ್ತಪುರದ ಅರಸನಾದ ಆ ಶ್ವೇತಕುಮಾರನು ಹೀಗೆ ಬಿಡುವುದಲ್ಲ. ಸೈನ್ಯವನ್ನು ಸಿದ್ಧಗೊಳಿಸಿದ್ದೇನೆ, ಎಲ್ಲ ರಥವನ್ನು ಏರಿದ್ದೇನೆ, ಶಸ್ತ್ರಾಸ್ತ್ರವನ್ನು ಧರಿಸಿದ್ದೇನೆ, ನಡೆಯುತ್ತೇನೆ ರಣರಂಗಕ್ಕೆ.
ಆ ಶಿವೆಯನ್ನು ನಾನು ಎಳೆದು ತರ್ತೇನೆ. ಮಗು ತಾತ್ಸರವಾಗಿ ಬಿಡುವ ವಿಷಯವಲ್ಲ. ಒಂದು ನರನ ಮೇಲೆ ದಾನವಾದವನ್ನ ಪ್ರತೀಕಾರದ ಜ್ವಾಲೆ ಉರಿಯಬೇಕಾದರೆ ನಾನೇ ಹೋಗಬೇಕೆಂದು ಕಣಕ್ಕೆ ಇಳಿದಿದ್ದೆ. ಹಾಗೆ ನೀನು ಬಂದು ಹೇಳುತ್ತಾ ಇದ್ದೀಯಲ್ಲ, ನಾನೇ ಹೋಗುತ್ತೇನೆಂದು. ಬಂದವರು ಎಲ್ಲವನ್ನೂ ಎದುರಾಳಿಯನ್ನು ಎದುರಿಸುವ ಸಾಮರ್ಥ್ಯ ಹರಿಹರ ಬ್ರಹ್ಮರು
ಪ್ರತೀಕ ನೀನು. ನೀನು ಸುಮ್ಮನೆ ಅಲ್ಲಿ ಹೋಗಿ ರುದ್ರಪುರದಲ್ಲಿರುವ ಜನರನ್ನು ಹಿಡಿದು ಬಡಿದು ಕೊಲ್ಲುವುದು ಅದು ವಿಶೇಷವನ್ನೇ ಅಲ್ಲ. ಬೇರೆ ಯಾಕೆ ಶ್ವೇತನ ಕುಮಾರನ್ನು ಕೊಲ್ಲುವುದೇ ದೊಡ್ಡ ವಿಷಯವಲ್ಲ. ಆದರೆ ನಮ್ಮ ಮನೆತನದ ಹೆಣ್ಣಿನ ಮೇಲೆ ಅವರು ಕೈ ಮಾಡಿದ್ದಾರೆ. ಹಾಗೆ ಪ್ರತೀಕಾರದ ಜ್ವಾಲೆ ನನ್ನ ಒಳಗೆ ಉರಿಯುತ್ತಾ ಉಂಟು ಮಗನೇ, ಉರಿಯುತ್ತಾ ಉಂಟು. ಅವರಿಗೆ ಹೇಗೆ ತುಳಿಯಬೇಕು? ನಾವು ಅವರ ಮನೆತನದ ಹೆಣ್ಣಿನ ಮೇಲೆ ಕೈ ಮಾಡಿದಾಗ ಆ ಹೆಣ್ಣಿನ ಮೇಲೆ ಕೈ ಮಾಡಿದ ದುಃಖವೆಂದು ಅವರಿಗೆ ತಿಳಿಯಬೇಕು, ಮುಳ್ಳೊಂದು ಮುಳ್ಳಿಂದಲೇ ತೆಗೆಯಬೇಕು. ಆದ್ದರಿಂದ ಅಷ್ಟೇ ಅಲ್ಲ ಮಗ, ಅಲ್ಲಿ ಹೋಗಿ ಶ್ವೇತಕುಮಾರನು ಕೊಲ್ಲುವುದಲ್ಲ, ಅವನ ಹೆಂಡತಿ ಇದ್ದಳಲ್ಲ, ಯಾರವಳು? ಶಿವ
ಊರಲ್ಲಿ ಅರಸನಿಲ್ಲ. ಅರಸನೆಲ್ಲ ಇಲ್ಲವೆಂಬ ವಿಷಯವನ್ನು ತಿಳಿದು ಈ ರಾಕ್ಷಸರು ಇಲ್ಲಿಗೆ ಬಂದಿದ್ದಾರಲ್ಲ. ಅಷ್ಟೇ ಮಾತ್ರವಲ್ಲ, ನನ್ನ ಹುಟ್ಟೂರನ್ನು ಮಾಡುತ್ತಿರುವಂತಹ ಆ ದುರ್ಳ ರಾಕ್ಷಸರನ್ನು ಕೊಂದು ನಾನು ಬರುತ್ತೇನೆ. ಬಿಡಿಸಿ ಎಂದನೇ ಮಗನೇ ಮಗನೇ ನೀರುಳಿಯೇ ಚಿಕ್ಕವನ ಅಂತ ಬಲಗಲರ ಗೆಲ್ಲುವಂತೆ ಅದರ ಬಿಂದು ಎಂದೆಲೆ ಮಗನೇ ಮಗನೇ ಮಗನೇ, ನೀನು ಯುದ್ಧಕ್ಕೆ ಹೋಗುವ ಸಮಯವಲ್ಲ. ಯಾಕೆ? ಈಗಾಗಲೇ ನೀನು ಗುರುಕುಲದಿಂದ ವಿದ್ಯಾಭ್ಯಾಸ ಮಾಡಿ ಬಂದಿದ್ದೆ. ಬಾಣವನ್ನು ಹೂಡುವುದು, ಬಿಡುವುದು, ಉಪಸಂಹಾರ ಮಾಡುವ ವಿದ್ಯೆ ನಿನಗಿನ್ನೂ ತಿಳಿದಿಲ್ಲ. ನೀನಿನ್ನೂ ಚಿಕ್ಕವ ಮಗನು. ಆ ದುಷ್ಟ ರಾಕ್ಷಸರು ಅಷ್ಟಸಿದ್ಧಿಯನ್ನು ಪಡೆದಿದ್ದಾರೆ. ಅವರ ಪ್ರಕಾಶದಲ್ಲಿ ನೀನು ಸಿಕ್ಕ ವಿಜತೆಯಂತೆ ಮಗನೇ. ಒಂದು ವೇಳೆ ನೀನು ಯುದ್ಧಕ್ಕೆ ನಾನು ಕಳಿಸಿದ್ದೇನೆ ಆದರೆ ಆ ರಾಕ್ಷಸರಲ್ಲಿ ಯುದ್ಧ ಮಾಡಿ ಒಂದು ವೇಳೆ ನೀನು ಮಡಿದರೆ ನಿನ್ನ ಹೆತ್ತ ತಾಯಿಗೆ ನಾನು ಏನನ್ನೂ ಹೇಳಲಿಲ್ಲ. ನಾನು ಯುದ್ಧಕ್ಕೆ ಕಳಿಸಿ ನಾನು ಒಂದೇ ಎಂದು ಹೇಳಲಿಲ್ಲ. ಮಗನೇ, ಹೋಗುವುದು ಸರಿಯಲ್ಲ ಮಗನೇ. ಯುದ್ಧಕ್ಕೆ ನೀನು ಹೋಗಬೇಡ. ನನಗೆ ಯಾರೂ ಇಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ. ಇರುವ ಒಬ್ಬನೇ ಮಗನನ್ನು ನಾನು ಯುದ್ಧಕ್ಕೆ ಕಳಿಸುವುದಿಲ್ಲ ಏನು ಹೇಳಿದ್ದೀರಪ್ಪ? ನೀವು ಯಾವ ಕಾಲದಲ್ಲಿದ್ದೀರಿ? ಊರಲ್ಲಿ ಅರಸನಿಲ್ಲ, ಮಂತ್ರಿಯಾದವರು ನೀವು ಒಬ್ಬರೇ. ಎಲ್ಲ ಕೆಲಸವನ್ನು ನೀವು ಹೇಗೆ ಮಾಡುವಿರಿ? ಒಮ್ಮೆ ಹೊರಗಡೆ ಬಂದು ನೋಡು, ಮುಂದೆ ನೋಡು, ರಾಕ್ಷಸರು ಮಾಡುವಂತಹ ಕೆಲಸವನ್ನು. ಎಷ್ಟು ಜನರನ್ನು ಕೊಂದಿದ್ದಾರೆ, ಎಷ್ಟು ತಾಯಂದಿರರು ತನ್ನ ಮಕ್ಕಳನ್ನು ಕಳೆದುಕೊಂಡು
ಏನೇನೋ ಪ್ರಶ್ನೆಗಳ ಸುರಿಮಲನ್ನೇ ಸುರಿಸುತ್ತಾ ಇದ್ದೀರಿ. ನನಗೆ ಸಂಶಯ, ಅದರಿಂದ ಪ್ರಶ್ನೆ ಮಾಡುದು ನಿನ್ನಲ್ಲಿ. ಹೌದಾ? ನನ್ನ ಬಗ್ಗೆ ಬೇಕಾ? ಹಾಗಾದರೆ ಕೇಳು. ನೀನು ಯಾರು? ನೀನು ಹುಡುಕುತ್ತಾ ಬಂದಂತ ರಾಜನ ಈ ನಾಡಿನ ಮಂತ್ರಿಯ ಮಗನು ನಾನೇ, ಶಿತಕೇತನಿ. ಹೌದು, ಮಂತ್ರಿಯ ಕುಮಾರ. ಅಲ್ಲ, ಇಲ್ಲಿದ್ದವರಿಗೆ ರಾಜ್ಯ ಬೇಡ, ನಿನ್ನ ರಾಜ
ಪಾಪವಿಲ್ಲ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಯುದ್ಧ ಕ್ಷೇತ್ರವನ್ನು ಬಿಡು, ಇಲ್ಲಿಂದ ಹೋಗು, ಮತ್ತೊಂದು ಸಣ್ಣ ನನ್ನ ಕೆಲಸ ಮಾಡು. ನಾನು ಹುಡುಕಿಕೊಂಡು ಬಂದದ್ದು ಶ್ವೇತಕುಮಾರನನ್ನಲ್ಲ, ಆತನ ಮಡದಿಯನ್ನು, ಆ ಶಿವೆಯನ್ನು ನನಗೆ ತಂದು ಒಪ್ಪಿಸು, ಇಲ್ಲಿಂದ ಹೋಗು. ಅದೆಲ್ಲ ಹೋಗ್ಲಿ, ನೀವು ಎಲ್ಲಿ ಹೋಗಬಾರದು. ನಾನು ಹೊರಡ್ತೇನೆ ನನ್ನ ಹೆಂಡತಿಯನ್ನು ಬಿಡಿಸುವುದಕ್ಕೆ. ಹೋಗ್ಬೇಕು ನಿಮ್ಗೆ? ಹೋಗ್ಲೇಬೇಕಾ? ಹೌದು. ಹೋಗಿ ಹಾಗಾದ್ರೆ. ಹಾಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ನಾನು. ಮತ್ತೆ ಅವಾಗ ಏನು ಮಾತು ಕೊಟ್ಟಿದ್ರಿ? ನಿಮ್ಮ ಪಟ್ಟದ ಕತ್ತಿ ಮತ್ತೆ ಮುದ್ರೆ ಉಂಗುರ ಯಾವಾಗ? ಅವಾಗ ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳಿದ್ರೆ ನೀವು ಹೇಳಿದ್ರಿ, ಮಾತು ಕೊಟ್ಟು ಹೇಳ್ತೀರಿ, ಹೌದಲ್ವ ನೀವು? ಭರವಸೆ ಕೊಟ್ಟದ್ದು ಅದು ಕೊಟ್ಟು ಹೋಗಿ ಏನು ಬೇಕು? ಕತ್ತಿ ಇದೆ.
ಮಂದಗಮನ ಕೇಳು ನಿನಗಾನಂದದ ದಿವಸಗಳು ಸೊಕ್ಕಿನ ನುಡಿಗಳ ಮುಕ್ಕಿನಿಗರಿರು ಎನ್ನುಳು ದಿಕ್ಕುಗಳಲ್ಲ ದಿಕ್ಕುಗಳಲ್ಲ ದಕ್ಕಿನ ಬಲೆಗಳು ನನ್ನ ಪತಿ, ನನ್ನ ನಾಥ, ನನ್ನ ಗಂಡ, ನನ್ನ ಮುದ್ದಾಪುರದ
ವರನಾರಿಯರ ಬೇಟೆ ತರವಲ್ಲ ಧರ್ಮವನರಿಯದೆ ನರಕದೊಳು ಒರಳದಿರೆಂದಿಗೂ ಪರದಾಪದುಳು ದಿಕ್ಕಿ ಪರಿದಾಪದುಳ್ಳದಿರು ಪರನಾರಿಯರ ಬೇಟೆ ತರವಲ್ಲ ರಕ್ತದಿ ಮನೆ ಕೇಳು ಹೆಣ್ಣು ಹೊನ್ನು ಮಣ್ಣು ಯಾರ ಯಾವುದರ ಹಾಗೆ ಅದಕ್ಕೋಸ್ಕರವಾಗಿ ಅದರ ಹಿಂದೆ ಯಾರು ಹೋಗ್ತಾರೋ ಅವರ ಅವನತಿಯಂತೂ ಖಂಡಿತವಾಗಿ ಉದಾಹರಣೆಗೆ ಸೀತೆಯನ್ನು ಬಯಸಿದ ರಾವಣ ರಾಮನಿಂದಲೇ ಹತನಾದ ಕೀಚಕ ಸೈಲೇಂದ್ರಿಯನ್ನು ಬಯಸಿ ಭೀಮನಿಂದಲೇ ಹತನಾದ ಹಾಗೆಯೇ ಅಹಲ್ಯನ್ನು ಬಯಸಿದ ದೇವೇಂದ್ರ ಶಾಪಗ್ರಸ್ತನಾದ ಒಂದು ವಿಷಯ ಅವರೆಲ್ಲ ಶಾಪಗ್ರಸ್ತ ಆಯ್ತಲ್ವಾ ಮೊದಲ ಪ್ರಕರಣ ಎಂತದು ಸೀತೆಯನ್ನು ಬಯಸಿದ ರಾವಣ ರಾವಣ ಕತ್ತುಕೊಂಡು ಹೋದ ರಾಮನಿಗೆ ಸುಖ ಸಿಕ್ಕಿತು ಇಲ್ಲ ಮತ್ತೆ ಯಾಕೆ ವಿಷಯ ಮತ್ತೆ ವಿಷಯ ಅಂತ ಹೇಳ್ತೀನಿ ನೀನು ಕೀಚಕರನ್ನು ಬಯಸಿದ ಶೈಲೇಂದ್ರಿ ಅವನನ್ನು ಕೊಂದ ಭೀಮನಂತ ನಂತರ ವಿಷಯ ಅದು ಪಾಂಡವರಿಗೆ ಸುಖ ಸಿಕ್ಕಿಲ್ಲ ಇಲ್ಲ ಮತ್ತೆ ಯಾಕೆ ಆ ವಿಷಯ ಮತ್ತೆ ಮೂರನೇ ವಿಷಯ ಅಂತ ಹೇಳ್ತೀನಿ ನೀನು ಅಹಲ್ಯೆ ಹಾಲೆಯನ್ನು ಬಯಸಿದ ದೇವೇಂದ್ರ ಮತ್ತೆ ಗೌತಮ ಋಷಿಗೆ ಅಹಲ್ಯೆ ಸಿಕ್ಕಿದಾಳ ಇಲ್ಲ ಸತ್ತು ಹೋಯ್ತು ಅವಳಿಗೆ ಸುಖ ಸಿಕ್ಕಿದ ಮತ್ತೆ ಯಾಕೆ ಪತಿವ್ರತೆಯ ವಿಷಯ ಹೇಳ್ತಾ ಇದ್ದೀನಿ ಯಾರಿಗೂ ಸುಖ ಸಿಕ್ಕಿದೆಯಾ ಇಲ್ಲ ಮತ್ತೆ ಯಾಕೆ ಈ ವಿಷಯ ಆದರೆ ಅನ್ಯ ಸತಿಯನ್ನು ನೀನು ಬಯಸುವುದೆಂತು ತಂದೆ ತಾಯಿಯಿಂದ ಧರ್ಮ ಸಹನೆ ನಡತೆ ಎನ್ನು ಕಲಿತವಳು ನಾನು ಗುರುವಿನಿಂದ ವಿದ್ಯೆಯನ್ನು ಹಾಗೂ ಸನ್ನಡತೆಯನ್ನು ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ಗುರುವಿನಿಂದ ಕಲಿತವಳು ನಾನಿದ್ದೇನೆ ಓಹೋ ನನಗೆ ಮೊದಲೇ ಹೇಳಿದ್ದೇನೆ ನಮ್ಮ ಶಾಸ್ತ್ರದಲ್ಲಿ ಪತಿವ್ರತೆ ಅವಳು ಇವಳು ಏನಿಲ್ಲ ನಾವು ಬಯಸಿದ್ರೆ ನಮ್ಗೆ ಅದು ಬೇಕೇ ಬೇಕು ಮತ್ತೆ ಬಂದವರನ್ನು ನಾವು ಬಿಡ್ಲಿಕ್ಕಿಲ್ಲ ಮತ್ತೆಂತ ವಿಷಯ ಬೇಡಯ್ಯ ನನ್ನನ್ನು ಬಯಸುವುದು ಬೇಡಯ್ಯ ಈಗ ಇಲ್ಲದ್ರೆ ಏನ್ ಮಾಡ್ತೀನಿ ನೀನು? ಬರ್ಲಿಕ್ಕೆ. ನನ್ನ ಗಂಡ ಶ್ವೇತಕುಮಾರರಿಗೆ ಬಂದೇ ಬರ್ತಾರಯ್ಯ ನಿನ್ನ ನಾಶ ಖಂಡಿತವಾಗಿದೆ ಛೇ, ಮುಚ್ಚ ಬಾಯಿ.
ಹಾಗೆ ಹಾಗೆ ಯಮನಾಯ ಓಲಗವನಿತ್ತ ವಿಭವದಳು
ಇವನು ವಿಪದಾಗಿ ಭುವನವನು ಪಾಲಿಸುತ್ತೆ ಶಿವ ಎಂಬ ನದಿಯ ಬಿಟ್ಟ ವಿಚಾರದಿಂದ ತ್ರಿಲೋಕ ಸುಂದರಿಯ ಮೇಳಗೊಳಗುವುದನ್ನ ಮೂಲಲೆಯನ್ನು ಕೊಟ್ಟುಗಾಳು ಮಾಡಿದನು ಚಿತ್ರಗುಪ್ತ, ಈ ಪ್ರೇತ ಸಾಮಾನ್ಯ ಪ್ರೇತವಲ್ಲ, ಅಂದ್ರೆ ಇದು ಭೂಮಿಯಲ್ಲಿ ಅಜಿಪ. ಭೂಮಿಯ ಅಧಿಪ, ಅಜಿಪ್ ಅಲ್ಲ, ಭೂಮಿಯಲ್ಲಿ ಅಜಿಪ. ಒಬ್ಬ ರಾಜ್ಯದ ಅರಸು. ಹೌದೌದು. ಈತನ ನಾಮಧೇಯ ದೇಶದ ಅರಸನಾಗಿದ್ದವನ ಇವ. ಈತನ ನಾಮಧೇಯ ಕಾಯಕ ಇವನ ನಾಮಧೇಯ ಶ್ವೇತಕುಮಾರ. ಶ್ವೇತಕುಮಾರ ಅಲ್ಲ, ಶ್ವೇತಕುಮಾರ. ಈಗ ಪ್ರೇತಕುಮಾರನಾಗಿ ಕಾಣ್ತಾ ಇದ್ದ. ಹೌದಾ? ನಿಲ್ಲು ನಿಲ್ಲು. ಇವನಿಗೆ ಪ್ರಾಯ ಬಂದಾಗ ಇವನಿಗೆ ಮದುವೆ ಮಾಡಿಕೊಟ್ರು, ರಾಜ್ಯದ ಪಟ್ಟಾಭಿಷೇಕ ಮಾಡಿಕೊಟ್ರು. ಅದು ಮಾಡಿದ್ಮೇಲೆ ಏನಾಯ್ತು? ಶಿವೆಂಬಂತಹ ಕಾಶಿ ಯುವರಾಣಿ ಶಿವೆಯೊಂದಿಗೆ ಇವನ ಮದುವೆ ಆಯಿತು. ಮದುವೆ ಆಗಿ ಆಕೆಯನ್ನು ಕಳೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಏನಾಯ್ತು? ಕರಾಳ ನೇತ್ರ ಎಂಬಂತಹ ರಾಕ್ಷಸಿ ಎದುರಾದರು. ಆಕೆಯ ಕರಛೇದನವನ್ನು ಈತ ಮಾಡಿದ. ಈತ ಹೌದು, ಆಕೆಯ ಕರವನ್ನು ಛೇದಿಸಿದ. ಯಾಕೆ? ತನ್ನ ಧರ್ಮಪತ್ನಿಯನ್ನು ರಕ್ಷಿಸಿಕೊಂಡು ಬಂದ. ಪ್ರಾಣದ ರಕ್ಷಣೆ ಅನ್ಬೇಕು. ಹೌದು, ಬಂದವನೇ ತನ್ನ ರಾಜ್ಯದಲ್ಲಿ ವಿಶೇಷ ರೀತಿಯಲ್ಲಿ ನಮ್ಮ ವಿವಾಹಿತರು ಒಳ್ಳೆಯ ರೀತಿಯ ಸಾಂಸಾರಿಕ ಸುಖ ಅನುಭವಿಸಿದರು. ಅಷ್ಟು ಮಾತ್ರವಲ್ಲ, ಮತ್ತೇನು? ಒಂದು ಸ್ವಲ್ಪ ಸಮಯದ ನಂತರ ಈತನಿಗೆ ಮನದಲ್ಲಿ ಮನೋಕಾಮನೆ ಬೆಳೆಯಿತು. ಏನದು? ತಿರುಗಾಟಕ್ಕೆ ಹೋಗ್ಬೇಕು ಎಂಬುದಾಗಿ. ಎಲ್ಲಿಗೆ? ಮದುವೆ ಆದ ನಂತರ ತಿರುಗಾಟಕ್ಕೆ ಹೋಗ್ಬೇಕು. ಬಾಕಿ ಮದುವೆ ನೀನು ಮಾಡಿದ ತಿರುಗಾಟ ಎಷ್ಟುಂಟು? ತಿರುಗಾಟಕ್ಕೆ ಯಾವ ತಿರುಗಾಟಕ್ಕೆ? ಯಾವ ತಿರುಗಾಟ? ವನವಿಹಾರಕ್ಕೆ. ಈ ನಮ್ಮ ಪರಿಸರದಲ್ಲಿ ಬರುವಂತಹ ವಿಹಾರಗಳೆಲ್ಲ ಈಗ ನಡೆಯುವುದಿಲ್ಲ, ಅದರ ಮುಚ್ಚಲ್ಪಟ್ಟಿದೆ. ಅದಕ್ಕಾಗಿ ವನವಿಹಾರಕ್ಕೆ ಕಾಡಿಗೆ ಹೋಗಬೇಕಂತ ಆಸೆ. ಅರಸನಾದವ ಆ ಇಚ್ಛೆ ಸಂತೋಷವೇ. ಒಬ್ಬನೇ ಹೋದನ ಅಲ್ಲ ಹೆಂಡತಿಯನ್ನು ಒಟ್ಟಿಗೆ ಹೋದ? ಅದೇ ಇದು ಪ್ರಶ್ನಾರ್ಥಕ ಚಿಹ್ನೆ. ಏನು ಮಾಡಿದ? ಇವನು ಒಬ್ಬನೇ ಹೋದದ್ದು. ಒಬ್ಬನೇ ಹೌದೌದು, ಶಿವೆಯನ್ನು ಕೊಂಡೋಗಲಿಲ್ಲ. ಕೊಂಡೋಗ್ಲಿಲ್ಲ. ಆ ವನವಿಹಾರದ ಸಂದರ್ಭದಲ್ಲಿ ಈಕೆಗೊಂದು ಈತನಿಗೆ ಒಂದು ಹೆಂಗಸಿನ ಪರಿಚಯವಾಯಿತು. ಇವನಿಗೆ ಹೌದೌದು, ಹೌದೇ? ತ್ರಿಲೋಕ ಸುಂದರಿ. ಆತನ ನಾಮಧೇಯ ತ್ರಿಲೋಕ ಸುಂದರಿಯನ್ನು ನೋಡಿದ ತಕ್ಷಣ ಇವನ ಕೈಕಾಲುಗಳೆಲ್ಲ ಕಂಪನಕ್ಕೆ ಪ್ರಾರಂಭಿಸಿತು. ಹೌದೇ? ಯಾಕೆ? ಯಾಕೆ? ಆಕೆಯ ರೂಪವನ್ನು ನೋಡಿದಂತ ಇವನು ಆಕೆಯನ್ನು ಕೂಡಬೇಕೆಂಬಂತ ಮನಸ್ಸಾಯಿತು. ಸೋತ ಇವ. ಹೌದು, ಸೋತವನೇ ಆಕೆಯಲ್ಲಿ ತನ್ನ ಇಚ್ಛೆಯನ್ನು ಸಾಧನಪಡಿಸಿದ. ಇಚ್ಛಾನುಸಾರ ತನ್ನ ಎಲ್ಲ ರಾಜ್ಯದ ಪುಟ್ಟದ ಕಟ್ಟಿ ಇದನ್ನೆಲ್ಲ ದಾರೆ ಎರೆದು ಕೊಟ್ಟೆ ಅಂತಾದರೆ ನಾನು ನಿನ್ನನ್ನು ಒಲಿಸುವುದಾಗಿ ಮನವೊಲಿಸಿದರು. ಅದಕ್ಕೆ ಇವ ಏನು ಮಾಡಿದ? ಅವನಿಗೆ ಹೆಣ್ಣಿನ ಚಟ ಬಿಡಬೇಕಲ್ಲ, ಆಕೆಯ ಮಗನಿಗೆ. ಕೊಟ್ಟು ಬಿಟ್ಟ. ಹೌದು, 3 ಕ್ಷಣದ ಸುಖಕ್ಕಾಗಿ ತನ್ನ ಎಲ್ಲವನ್ನೂ ದಾರೆ ಎರೆದು ಕೊಟ್ಟ ಅವಳಿಗೆ. ಹೌದೌದು. ನೀನು ಮಾಡಿದಂತಹ ಕೃತ್ಯವನ್ನು ಕೇಳುವಾಗ ಸಾವಕಾಲದೊಳಿವನು ಬಾವದುತ್ತರಿದಿಳೆಯ ಬಾವಿಡುಗಳ ಜೀವಿತದ ಪುಣ್ಯ
ಕಲಗರೆಡನು ಮುಗಿದು ಕರುಣಿದುದಲೇ ಚಿತ್ರಗುಪ್ತರೇ, ಯುದ್ಧದಲ್ಲಿ ಇವ ಮಡಿದಾದ ಸಮಯದಲ್ಲೇ ಶಿವೆ ಎಂಬ ನಾಮದಿಂದ 3 ಸಲ ಕೂಗಿದ. ಹಾಗಾದರೆ ಇವನನ್ನು ಹೀಗೆ ಬಿಡುವುದೇ? ಸಾಯುವ ಕಾಲದಲ್ಲಾದರೂ ಪುಣ್ಯದ ಕೆಲಸವನ್ನು ಮಾಡಿದ್ದಾನೆ, ನಾಮಸ್ಮರಣೆಯನ್ನು ಮಾಡಿದ್ದಾನೆ. ಸ್ವಾಮಿ, ಒಂದು ನೆನಪಾಯ್ತು. ಈ ಬ್ರಾಹ್ಮಣೋತ್ತಮರೆಲ್ಲ ತನ್ನ ಮಕ್ಕಳಿಗೆಲ್ಲ ಹೆಸರಿಗೆ ಇಡ್ತಾನೆ. ನಾರಾಯಣ, ಗಣಪತಿ, ಸುಬ್ರಹ್ಮಣ್ಯ ಅಂತ. ಸಾಯುವಾಗ ಇವರೆಲ್ಲ ಹೆಸರಿಲ್ಲಿದ್ರೆ ಗಣಪತಿ ಹೆಸರಾದ್ರೆ ಪುಣ್ಯ ಸ್ವಲ್ಪ ಹೊಡಿಬಹುದು ಅಂತ ಲಕ್ಷಣ ಇರಬಹುದು. ಅದಾದ್ರೆ ಇವನು ಸ್ವಲ್ಪ ಅದನ್ನು ಶಿವೆ ಅಂತ ಹೆಂಡತಿ ಸಿಕ್ಕಿದ್ರಿಂದ ಇವನು ಶಿವೆ ಅಂತ ನೋಡಿ. ಈ ಸಮಯದಲ್ಲಿ ಆಲೋಚನೆ ಮಾಡಬೇಕಾಗುವಂತಹ ಸಂದರ್ಭದಲ್ಲಿ ಇವನ ಈ ಪುಣ್ಯದ ಕಾರ್ಯವನ್ನು ನೋಡಿ ಇವನಿಗೆ ಏನೋ ಕೊಡಬೇಕೆಂಬ ಮನಸ್ಸಾಗುತ್ತದೆ. ಆದರೆ ನಾವೇ ಕೇಳುವುದಲ್ಲ, ಆತನಿಗೆ ಕೇಳುವ. ಸರಿ ಸರಿ, ಸುವರ್ಣಾವಕಾಶ. ನಿನಗೆ ಒಂದು ಸುವರ್ಣಾವಕಾಶ ಸಿಕ್ಕಿದೆ. ಸಾಯುವ ಕಾಲದಲ್ಲಾದರೂ ಶಿವೆಯ ಹೆಸರನ್ನು ನೀನು ಎತ್ತಿದ್ದಿ. ಅದಕ್ಕೆ ಬೇಕಾಗಿ ನನ್ನಿಂದ ನಿನಗೆ ಏನು ಬೇಕೋ ಆ ವರವನ್ನು ಪಡೆದುಕೋ. ಕರುಣನಿಧಿ 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 ಕೇಳು ಅರ್ಧರಾತ್ರಿಗೆ ಅರ್ಧರಾತ್ರಿಗೆ ನನಗೆ ಸಂಪೂರ್ಣ ರಾತ್ರಿ ಬೇಕು. ಕರುಣನಿಧಿ ಕೇಳು ದುರಾತ್ರಿಗೆ ಒಂದು ರಾತ್ರಿಗೆ ಕೇಳುಂದು ರಾತ್ರಿಗೆ ಕರುಣಿಮಣಿರಂಬೆಯಳ ಭೋಗವ ಕರುಣಿಮಣಿರಂಬೆಯಳ ಭೋಗವ ಕರುಣಿಸಲು ಬೇಕು ಕರುಣಿಮಣಿರಂಬೆಯಳ ಭೋಗವ ಕರುಣಿಸಲು ಬೇಕು ನನಗೆ ವರವದೆ ಬೇರೆ ಬೇಡರಲು ಕರುಣನಿಧಿ
ಸಂಖ್ಯೆ ಸರಿ ನೋಡಿದ್ಯಾ? ಕೊಠಡಿ ಸಂಖ್ಯೆ 420. ಸರಿಯಾಗಿ ನೋಡು. ನಿನ್ನದು ಅದೇ ಅಂತ ನಿನ್ನ ಮುಖ ನೋಡುವ ನೀನು 420 ಮೊದಲೇ ನಿಮ್ದು ಸಮಯ ಕಳೀತಾ ಹೋಗ್ತಾ ಉಂಟು. ಹೌದು. ಅದಕ್ಕಾಗಿ ಆದಷ್ಟು ಬೇಗ ಬೆಳಿಗಿನ ಜಾವದಲ್ಲಿ ನಾನು ಪುನಃ ಇದೇ ಜಾಗದಲ್ಲಿ ಇರ್ತೇನೆ. ಕೆಲಸ ಮಾಡ್ಬೇಕು. ನಾನು ಬರುವವರೆಗೆ ಈ ದ್ವಾರದ ಹೊರಗೆ ಮಲಗಬೇಕು. ಬಂದು ಬಾಗಿಲಲ್ಲಿ ಇಣುಕಿ ನೋಡಿದೆ, ಒಳಗಿಂದ ಕಣ್ಣು ಮತ್ತೆ ಕೂಡ ಅದೇ ಅಂತ ನನ್ನಲ್ಲಿ ಹೇಳ್ಬೇಡ. ನಿನ್ನಿಂದ ಅಂತ ಕರ್ಮದ್ದು ಸುಖ ಇಲ್ಲದಿದ್ರೆ ನಾವು ಪಡೆದುಕೊಳ್ತೇವೆ. ಹೌದಾ? ನನಗೆ ಸಿಕ್ಕಿದಲ್ವಾ? ನನಗೆ ಹೊಟ್ಟೆ ಉರಿತಾ ಉಂಟು. ಒಂದು ಕೀಲಿ ಕೈ ಸಿಕ್ಕಿದೆ, ಯಾರ್ದಾದ್ರೂ ಇದ್ರೆ ತಗೊಂಡು. ಅದು ನನ್ನದಲ್ಲ, ಮನೆ ಹೆಚ್ಚಾಗಿ ಕೀಲು ಕಲೆ ರಂಬೆ ಮನೆ ಕಾಣ್ತಾರೆ. ನನಗೆ ಕೊಡಿ. ನಾನು ಬಾಗಿಲ ಬಳಿ ನಿಂತಿದ್ದೇನೆ. ಒಳಗಿನಿಂದ ಯಾರು ತೆಗೆಯುವಾಗೆ ಕಾಣುವುದಿಲ್ಲ. ಅದು ಕೀಲಿಗೈ ಅವರದೇ ಆಗಿರ್ಬೇಕು. ಸ್ವಲ್ಪ ತೆಗೆದು ಇಟ್ಟುಕೊಳ್ಳಿ. ರಂಬೆ ಆಸ್ಥಾನವನ್ನು ಸೇರಿದ್ದೇನೆ. ಅಂತಃಪುರವನ್ನು ನೋಡ್ತಾ ಇದ್ದೇನೆ. ನನಗೆ ನೋಡುವಾಗ ಒಳಗಿಂದ ಹಾಯಾಗಿ ನಿದ್ರಿಸ್ತಾ ಇದ್ದಾಳೆ. ಹಾಗಿರುವಾಗ ಇವಳನ್ನು ಹೇಗಾದರೂ ಎಬ್ಬಿಸಬೇಕು, ನೋಡುವ ಪ್ರಯತ್ನ ಮಾಡ್ತೇನೆ. ಇಷ್ಟು ಚಂದ, ಇವಳ ಕಾಲು ನೋಡುವಾಗ ಇಷ್ಟು ಚಂದ ಉಂಟೆ, ಎಷ್ಟು ಚಂದ. ನಾನು ಹಾಯಾಗಿ ಮಲಗಿದ್ದೆ. ಯಾರು ಎಬ್ಬಿಸಿದ್ದಾರೆ ಅಂತ ನೋಡಿದರೆ ಇವನು ವಿಕಾರ ರೂಪಿ. ಯಾರ ನೀನು? ಎಲುಬಿನ ಹಂಡ, ಯಾತಕ್ಕಾಗಿ ಬಂದ ಇಲ್ಲಿ? ಹೇಳು ಬೇಗ. ನಾರಿಮಣಿ ರಂಬೆ ಕೇಳು, ನಾರಿಮಣಿ ರಂಬೆ ಕೇಳು, ಯಮನವರ ದಾರವು ಬಂದ ಕಾಣು. ನಾರಿಮಣಿ ರಂಬೆ ಕೇಳು, ಯಮನವರ ದಾರವು ಬಂದ ಕಾಣು. ಈ ರಾತ್ರಿ ನಿನ್ನ ಕೂಡಿ, ಈ ರಾತ್ರಿ
ಯಮಧರ್ಮಣಿ ಏನು? ನಮ್ಮೆ ಕೇಳು. ಹಾ ನನಗೆ ಹಾ ನಿನ್ನ ದೇಹದ ಒಂದು ರಾತ್ರಿಗೆ ಸುಖ ಬೇಕು. ಏನು? ಹೋಗುದಿಲ್ಲ. ಮುದ್ದು ಮಾತಾಡಬೇಡ ಸಚ್ಚರಿದನಲ್ಲ ನೀನು ಹೊರತು ನರನುಚ್ಚು ನಿನಗೊಬ್ಬೆ ನಾನು ಏನು ಹುಚ್ಚಿಡ್ದಿದ್ಯಾ ನಿನಗೆ? ಯಾಕೆ ಹಾ? ಏನಂದೆ 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 ನೀನು? ನಿನ್ನ ಒಂದು ದಿವಸದ ದೇಹದ ಸುಖ ಬೇಕು, ಸುಖ ಬೇಕು. ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುವರೆ ನೀನು. ಹೇಗಿದ್ಯಾ ನೀನು? ಎಲುಬಿನ ಹಂತರ ಛೀ, ಹತ್ತಿರ ಬಂದ್ರೆ ಸಾಕು ವಾಸನೆ ಬರ್ತದೆ. ನೀನು ಒಪ್ಪುದಿಲ್ವಾ? ಇಲ್ಲ. ನಾನು ಅಲ್ಲಿಂದ ಬಂದದ್ದು ಗೊತ್ತುಂಟಾ? ಎಲ್ಲಿಂದ? ಆ ಯಮಧರ್ಮನಿಂದ. ರುದ್ರಪುರ ನಾಡುಗೆಂದು ವೇದಸುತ ರುದ್ರ ಬಲದು ಪ್ರಸಿದ್ಧ ವಿದ್ಯೆಯನು ನಿಮ್ಮಾತೆಗೆ ಹೋಗವೇ ರುದ್ರಪುರ. ಅಲ್ಲಿ ಅರಸ ಶ್ವೇತಕುಮಾರ ಅಂತ ನಾನೇ. ಸತ್ತ ಮೇಲೆ ನನ್ನ ಆತ್ಮ ಯಮಧರ್ಮನಿಗೆ ಸೇರಿಕೊಂಡಾಗ ನೀನು ಮಾಡಿದ ಪುಣ್ಯಕ್ಕೋಸ್ಕರ ಏನಾದರೂ ಬೇಕಾ ಅಂತ ಹೇಳಿದ. ಹಾಗೆ ಹಿಂದಿನಿಂದಲೂ ನಿನ್ನನ್ನು ಕೊಡಬೇಕಂತ ಆಸೆ ಮನದಲ್ಲಿ ತುಂಬಾ ಇತ್ತು. ಅದನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಒಂದು ರಾತ್ರಿಯ ಸುಖವನ್ನು ಕರುಣಿಸುವಂತ ಯಮದಲ್ಲಿ ಕಳುಹಿಸಿದಾಗ ನಿನ್ನಲ್ಲಿಗೆ ಕಳಿಸಿದ್ದೇನೆ. ಒಂದು ವೇಳೆ ಬರೆದಿದ್ರೆ ಶಾಪ ಕೊಡ್ತಾನೆ ನಿನ್ಗೆ. ಯಮಧರ್ಮನ ಶಾಪನ? ಗೆಳಲು ಯೋಚಿಸಿ ರಂಬೆ ಜನ್ನಪದೇಳಿದಾದಯನಿಗೆಯೊಂದನು ಬೇಳೆ ಅನುಗರಿದು ನೀನು ಯಮಧರ್ಮರಾಯ ಇವನಿಗೆ ಇಲ್ಲಿ ತನಕ ಕಳಿಸಿದ್ದಾನೆ. ಹಾಗಿರುವಾಗ ಏನಾದ್ರೂ ಉದ್ದೇಶ ಉಂಟು. ಸರಿ. ಏನು ಅಂದೆ ನೀನು? ಅದೇ ನೀನು ಬಾ. ನಾನೇನ್ ಬಾ ಅಂತ ಹೇಳಿಲ್ಲ ನಿನ್ಗೆ. ಈಗ ನಿನ್ನನ್ನೇ ನೀನು ನೋಡ್ಕೊಂಡು ವಾಸನೆ ಬರುತ್ತೀಯ. ಈ ಶರೀರ ಉಂಟು. ಈ ಶರೀರದಲ್ಲಿದ್ರೆ ನಾನು ನಿನ್ಗೆ ಸುಖ ಕೊಡುದು ಹೇಗೆ ಸಾಧ್ಯ? ನನಗೆ ಸಿಕ್ಕಿದಷ್ಟು ಸಾಕು. ಆದ್ರೆ ನನಗೆ ಸಾಕಲ್ಲ ಅಲ್ಲ? ಸುಖ ಕೇಳಿದ್ದು ನಾನು, ನಿಂಗೆ ಬೇಕಂತಲ್ಲ. ಅದಕ್ಕೆ ಈಗ ನಿನಗೆ ಕೊಡ್ಲಿಕ್ಕೆ ನಾನು ಇಲ್ಲಿ ಕೂತಿದ್ದೋಳ? ನೋಡು, ನೀನು ಬರದಿದ್ರೆ ಯಮಧರ್ಮನಿಗೆ ಕೋಪ ಬರ್ತದೆ. ನೋಡಿ, ಅದನ್ನು ಹೇಳ್ಬೇಡ. ಆದ್ರೆ ನಿನಗೆ ಸುಖ ಬೇಕಾದ್ರೆ ನೀನು ನನ್ನ ಮಾತು ಕೇಳಬೇಕು. ಈವರೆಗೆ ಕೇಳಿದ್ದೆ ನಿನ್ನ ಮಾತು. ಇಲ್ಲದ್ದು ಪ್ರಸಂಗ ಇಲ್ಲಿವರೆಗೆ ಬರ್ತಿತ್ತ? ನೀನ್ ಕೇಳ್ತೀಯ ಅಲ್ವಾ? ತುಂಬಾ ಮಾತಾಡ್ತೀಯ. ಬೇಗ ಬೇಗ ಹೇಳು. ಹಾಗಿರುವಾಗ ಪಂಚಾಕ್ಷರಿ ಅಂದ್ರೆ ಗೊತ್ತಾ ನಿಮ್ಗೆ? ಪಂಚಕಜ್ಜಾಯ ನಮ್ಮ ಮನೆಯಲ್ಲಿ ಮಾಡ್ತಾರೆ. ನಿನ್ನ ಕರ್ಮ ಪಂಚಕಜ್ಜಾಯ. ಅಲ್ಲಿ ಹೋಗಿ ಕುಡಿ ಹಾಗಾದ್ರೆ ಪಂಚಕಜ್ಜಾಯ. ಮತ್ತೇನು? ನಾ ಹೇಳುದಾದ್ರೂ ಕೇಳು. ಮತ್ತೇನು? ಪಂಚಾಕ್ಷರಿಯ ಮಂತ್ರ. ಅದು ಮಂತ್ರ? ಹೌದು. ಅದು ಯಾರದ್ದು? ಶಿವನದ್ದು. ಈಶ್ವರ ದೇವರದ್ದು. ಈಶ್ವರ ದೇವರು. ಅದೇನ್ ಮಾಡಿದ್ರು? ಹಾಗಿರುವಾಗ ಪಂಚಾಕ್ಷರಿ ಮಂತ್ರವನ್ನು ಪಂಚವದನನ ಧ್ಯಾನಿಸುತ್ತಾ ಪಂಚಕೋಟಿಯ ಸಂಖ್ಯೆ ಎಲ್ಲಿ ವಂಚಿಸದ ನೀನು ಮಾಡಿದರೆ, ಭಕ್ತಿಯಿಂದ ನೀನು ಮಾಡಿದರೆ ಈ ಶರೀರ ಹೋಗಿ ನಿತ್ಯ ರೂಪ ನಿಮಗೆ ಸಿಗುತ್ತದೆ. ತಲೆ ಉಂಟು. ನನಗೆ ಕೆಲವು ಸಲ 5,000 ಸಲ ಹೇಳಬೇಕಾದ್ರೆ ಕೆಲವು ದಿವಸ ಹೋಗ್ತದೆ. ಅದು ಕೆಲವು ಕೋಟಿ ಸಲ ಹೇಳುವಾಗ ಕೆಲವು ದಿವಸ ಹೋಗ್ತದೆ. ಒಂದು ದಿವಸ ಇದು ಓಡಿ ಭೂಲೋಕ ಅಲ್ಲ. ಇನ್ನು
ಮತ್ತೆ ನೀನು ನೋಡಿ. ಇಲ್ಲ ಇಲ್ಲ ನಾನು ನಿನ್ನೊಟ್ಟಿಗೆ ಇರ್ತೀನಿ. ಹೌದಾ? ಅದಕ್ಕೂ ಬೇಗ ಬೇಗ ಹೇಳು, ಬೇಗ ಹೇಳು. ಎಷ್ಟು ಅವಸರ ಮತ್ತೆ. ಬೇಗ ಬೆಳಿಗ್ಗೆ ಆಗ್ತದೆ. ಇಲ್ಲ ಇಲ್ಲ ನಾನು ಹೇಳಿದ ಹಾಗೆ ನೀನು ಕೇಳು. ಬೇರೆಯವರೆಲ್ಲ ಕಾಯ್ತಾ ಸರಿ ಇದ್ದಾರೆ. ಸರಿ ಬಾ. ಎಲ್ಲಿ? ಅದಕ್ಕೊಂದು ಕ್ರಮ ಉಂಟು. ಹೇಗೆ? ಹೇಗೆ ಗೊತ್ತುಂಟಾ? ಹಾ. ಪದ್ಮಾಸನ ಗೊತ್ತಾ ನಿನ್ಗೆ? ನನಗೆ ಪದ್ಮಕ್ಕನ ಮನೆಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ಈಗ. ಬೇಗ ಬಾ. ನೀನು ಈಗ ನೀನು ತರಲೆ ಮಾಡಿದ್ರೆ ನಾನು ಹೋಗ್ತೀನಿ. ಅಲ್ಲ ನೀನು ಹೇಳಿದ ಪದ್ಮಾಸನ. ನಾನು ಹೇಳಿದ ಹಾಗೆ ಕೇಳು. ಕೂತ್ಕೋ ಇಲ್ಲಿ. ಅಲ್ಲ ನನ್ನ ಕಾಲು ಮುರಿದ್ರೆ. ಇಲ್ಲಿ ನೋಡು. ಹಾ. ಈ ಕಾಲನ್ನು ಇದ್ರ ಮೇಲೆ ಇಟ್ಕೊಂಡು ಈ ಕಾಲನ್ನು ಇದ್ರ ಮೇಲೆ ಎಡ ಕಾಲನ್ನು ಬಲ ಕಾಲನ್ನು, ಕಾಲ, ಹಾ. ಬಲ ಕಾಲನ್ನು ಎಡ ಕಾಲನ್ನು. ಹೀಗೆ. ಏನ್ ಮಾಡ್ತೀಯ? ನೀನು ಹೇಳಿದ್ದಲ್ವಾ? ಎಡ ನಿನ್ನ ಕಾಲನ್ನು ಕಾಲು ಬಲ ಮರೆಯ. ಕಾಲನ್ನು ಇಡಬೇಕು. ನನ್ನ ಕಾಲಲ್ಲ ನಿನ್ನ ಕಾಲು ಅದು. ನನ್ನ ಕಾಲನ್ನು. ಹೌದು ಕೂತ್ಕೋ. ಅಲ್ಲ ಕಾಲು ಮುರಿಬೋದು. ಏನಾಗಲ್ಲ ಪ್ರಯತ್ನ ಪಡು. ಸುಖ ಬೇಕಲ್ವಾ? ಎಂತದು ಹಾ? ಪ್ರಯತ್ನ ಪಡು. ಹಾ. ಹಾ ಆಯ್ತು. ಆಯ್ತಾ? ಹಾ. ಕೈಯನ್ನು ಹೀಗೆ ಜೋಡಿಸು. ಎರಡು ಕೈಯು. ನಿನಗೆ ಅರ್ಥ ಆಗಲ್ವಾ? ನೃಪ ಅಂತ ಇವ. ಎರಡು ಕೈ ಒಮ್ಮೆಲೆ. ಹಾ ಒಮ್ಮಲೆ ಹಾ ಹಾ ಮತ್ತೆ ಹಾ. ಕಣ್ಣನ್ನು ಮುಚ್ಚು. ಯಾಕೆ ನೀನು ಓಡಿ ಹೋಗ್ತಿ? ಸ್ನಾನ ನನಗೆ ಗೊತ್ತುಂಟು ಮಾಡುವಾಗ ಹೆಂಗಸರ ಬುದ್ಧಿ ಎಲ್ಲ ನನಗೆ ಯಾವತ್ತು ಗೊತ್ತುಂಟು. ಏನು ಹೆಂಗಸರ ಬುದ್ಧಿ? ಕಣ್ಣು ಮುಚ್ಚು, ಕೈ ಕಟ್ಟು, ನಾನು ಓಡಿ ಹೋಗ್ತೇನೆ. ಹಾಗಲ್ಲ. ಹಾ. ಕಣ್ಣು ಮುಚ್ಚಿ ಸರಿಯಾಗಿ ಧ್ಯಾನ ಮಾಡ್ತಾರೆ. ಹಾ. ಶಿವ ನಿನಗೆ ಏನ್ ಬಯಸುತ್ತೋ ಅದನ್ನು ಕೊಡುತ್ತಾನೆ. ಹಾ ಹಾ ಆಗ್ಲಿ ಇವಾಗ ಹಾ ಕಣ್ಣು ಮುಚ್ಚು. ಹಾ. ಮುಚ್ಕೋ ಮರೆಯ ಕಣ್ಣನ್ನು. ಅಲ್ಲ ಒಂದು ಕಣ್ಣು ಮುಚ್ಚಿದ್ದೇನೆ, ಒಂದು ಇಲ್ಲ ಕಣ್ಣು ಇಲ್ಲ ಓಡಿ ಹೋದ್ರೆ ಇಲ್ಲ ಇಲ್ಲ ನಾನು ಓಡಿ ಹೋಗುದಿಲ್ಲ. ನಿನ್ಗೆ ಸುಖ ಬೇಕೋ ಬೇಡವಾ? ಬೇಕು. ಹಾ ಹಾಗಾದ್ರೆ ಮುಚ್ಕೋ ನನ್ನ ಮಾತು ಕೇಳಿ. ಏಯ್, ದೂರ ದೂರ ಹೋಗು. ನೀನು ಓಡಿ ಹೋಗ್ತೀಗ. ನಾನು ಓಡಿ ಹೋಗುದಿಲ್ಲ ಮರೆಯ. ಹಾ ಹಾ. ಸರಿ ನಾನು ಹೇಳ್ದಾಗ ಹೇಳ್ತೀಯಾ? ನಾನು ಹೇಳಿದಾಗ ಹೇಳ್ತೀಯಾ? ಓಂ ನಮಃ ಶಿವಾಯ. ಓಂ ಅದ ಕಷಾಯ. ಓಂ ನಮಃ ಶಿವಾಯ. ಓಂ ಅಣ್ಣ ಶಿವಣ್ಣ. ನಿಮ್ಮಣ್ಣ ಶಿವಣ್ಣ ಯಾರು? ಕಾಣದಂತೆ ಮಾಯವಾದನು. ಅವನು ಮಾಯವಾಗಿ ನೀನು ಹೇಳಿದಂತೆ ಹೇಳ್ತೀಯ, ನಾನು ಹೋಗ್ಲಾ? ನಾನು ಹೋಗ್ತೀನಿ ಇವಾಗ. ಬೇಗ ಬೇಗ ಹೇಳು. ನಿನಗೆ ಸುಖ ನೀನೇ ಏನು ಕೊಡುತ್ತಿಲ್ಲ. ಮೆಲ್ಲ ಮೆಲ್ಲ ಹೇಳ್ಬೇಕು ನೀನು. ಸರಿ. ಹಾ. ಓಂ ಓ ನಮಃ ನಮ್ಮ ಶಿವಾಯ. ಶಿವಾಯ. ಸರಿಯಾಗಿ ಹೇಳ್ತೀಯ ಅಲ್ವಾ ನೀನು? ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನು? ನಾನು ಮಗನ ಅಂತ ತಿಳಿಸಿದ್ದೇನೆ. ಅಲ್ಲ, ನಾನು ನಿನ್ನೊಟ್ಟಿಗೆ ಕೂತಿದ್ದೇನೆ. ನನಗೆ ಗೊತ್ತೇ ಉಂಟು ನೀನು ಓಡಿ ಹೋಗ್ತೀಯ ಅಂತ. ಇಲ್ಲ ಈಗ ನೋಡು ನೀನು ಸರಿಯಾಗಿ ನೀನು ಕೂತ್ಕೊಂಡು- ಮೊದಲ ನಿನ್ನಂತವರನ್ನು ನಾನು ಮೊದಲು ನೋಡ್ದಲ್ಲ, ಈ ಹಿಂದೆ ಕೆಲವನ್ನ ನೋಡಿದ್ದೆ. ಸರಿ ಹಾಗಾದ್ರೆ ಕೂತ್ಕೋ. ನೀನು ಓಡಿ ಹೋಗುದಿಲ್ಲಲ್ಲ. ಇಲ್ಲ ಇಲ್ಲ ನಾನು ಈಗ ಓಡಿ ಹೋದದ್ದು ಯಾಕಂತ ಹೇಳು. ಓಡಿ ಹೋಗ್ಲಿಲ್ಲ ಮರೆ. ಸ್ವಲ್ಪ ಕಾಲು ಮಂಡಿ ನೋವು ಅಂತ ನಾನು ಕೂತ್ಕೊಳ್ಳಿಕ್ಕೆ ಹೋದೆ. ಪ್ರಯತ್ನ ಮಾಡಿದ್ದ ಓಡ್ಲಿಕ್ಕೆ. ಇಲ್ಲಪ್ಪ. ಹಾ ಹಾ. ನಿನಗೆ ಸುಖ ಬೇಕೋ ಬೇಡವಾ? ಬೇಕು ಬೇಕು. ಹೋಗು ದೂರ ಹೋಗು. ಹೋಗು ದೂರ. ಸಮಯ ಸಿಕ್ಕಿದ್ರೆ ಸಾಕು ಹತ್ರ ಬರ್ತಾನೆ. ಸರಿ ಹಾ. ಹೇಳು. ಕೈ ಜೋಡಿಸಿಕೊ. ಕಣ್ಣು ಮುಚ್ಚು. ಈಗ ತೆಗಿದ್ರೆ ನೋಡು ನಾನು ನಿಜವಾಗ್ಲೂ ನಿನಗೆ ಸುಖ ಕೊಡ್ತೀನಿ. ಅಲ್ಲ ಒಂದು ಕೆಲಸ ಮಾಡುವ. ಏನು? ನೀನು ಸಿಕ್ಕಾಕೊಂಡು ನಾಳೆ ಬೆಳಿಗ್ಗೆ ಅಲ್ಲ ವರ್ಷ ಹಾಗೇನು ಈಗ ಬೇಕಾ ಬೇಡ ನಿನ್ಗೆ? ಬೇಕು ಬೇಕು. ಹಾ ಸರಿ ಹಾಗಾದ್ರೆ ಕೈ ಜೋಡಿಸು. ಹಾ. ಹೇಳು. ಓಂ ನಮಃ ಶಿವಾಯ. 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 ಎಷ್ಟು ಹೊತ್ತಾದ್ರೂ ಇವನು ಕರೀತಾನಂತೆ ಕಾದು ಹತ್ರ ನಾನು ಕುತ್ಕೊಳ್ಳಿ ಇರ್ಬೇಕಾಗ್ತದೆ ನೋಡುವ. ಓಂ ನಮಃ ಶಿವಾಯ. 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 ಹಿಂದೆ ಇರುವನೆಂದು
ಪಡೆಯುವುದಕ್ಕಾಗಿ ಉಚ್ಚರಿಸುತ್ತಿರುವ ನನ್ನ ಭಕ್ತನ ಆರ್ತನಾದ ನನ್ನನ್ನು ಕೇಳಿಸ್ತಾ ಇದೆ ಅಂದರೆ ಯಮ್ಮನ ಭಟರ ಆತನನ್ನು ಎದ್ದು ಕರೆದೊಯ್ಯುತ್ತಿದ್ದಾರೆ. ಹಾಗಾಗಿ ಸುಮ್ಮನೆ ಬಿಡು ಸರಿಯಾ? ಇಲ್ಲ, ನಾನು ಒಬ್ಬನೇ ಹೋಗುವುದಲ್ಲ, ಕರೀತೇನಂತೆ ನನ್ನ ಗಣಗಳನ್ನು ಕರೀತೇನೆ.
ಪಾಠವನ್ನು ಕಲಿಸುತ್ತೇನೆ. ಕೊಡುವಪ್ಪನೇ. ಮಗನೇ, ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮಾಡುವುದಿಲ್ಲ ಹೋಗಣಂತೆ. ಕೆಲವೋ ಚಿತ್ರಗುಪ್ತ, ಇವನನ್ನು ಶಿಸ್ತಿನಿಂದ ಬಿಡ್ತೀಯೋ ಇಲ್ಲದಿದ್ದರೆ ನಿನ್ನನ್ನೇ ಅವರಕ್ಕೆ ಹಾಕುತ್ತೇನೆ. ನಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿಕೊಂಡು ನಾನು ಕರ್ತವ್ಯವನ್ನು ಮಾಡುತ್ತಿದ್ದೇನೆ. ಅದಕ್ಕೆ ತಡೆ ಬಂದಂತ ನಿನ್ನನ್ನು ನಿನ್ನ ಮುಂದೆ ನಿಂತಿದ್ದವನು ಸಾಮಾನ್ಯದವನಲ್ಲ, ಶಿವಪುತ್ರನ. ಕಟ್ಟಿದವನನ್ನು ನಮ್ಮೊಟ್ಟಿಗೆ ಬಿಟ್ಟು ಕಲಿಸಿಕೊಡುತ್ತೀಯಾ ಅಥವಾ ಬಿಟ್ಟು ತಿನ್ನುತ್ತೀಯಾ?
ನಿನ್ನ ದೂತರು ಹೇಳಿಕೊಂಡು ಹೋಗ್ತಿದ್ದಾರೆ. ಓಂ ನಮಃ ಶಿವಾಯ. ದೇವಾದಿ ದೇವ ದೇವ ಶಂಕರನೇ ಕ್ರೋಧವನ್ನು ಬಿಡಬೇಕು, ಶಾಂತರಾಗಬೇಕು. ನೀವು ಶಾಂತರಾಗಬೇಕು. ನೀವು ಕೊಟ್ಟಂತಹ ಅಧಿಕಾರವನ್ನು ಯಾವ ಚ್ಯುತಿ ಬಾರದ ಹಾಗೆ ನಾನು ಒಪ್ಪಿಸುತ್ತಾ ಇದ್ದೇನೆ. ಆದರೆ ಈ ವೇಳೆಯಲ್ಲಿ ನನ್ನ ಧರ್ಮದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಈ ರೀತಿಯ ಕಾರ್ಯವನ್ನು ನಾನು ಎಸಗಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಪ್ರಭು, ಕ್ಷಮಿಸಬೇಕು. ಇದು ವಯವನ ಭಕ್ತಿಗೆ ಆದರೆ ಈ ತ್ರಿಮೂರ್ತಿಗಳೇ ವಹಿಸಿದ ಕಾರ್ಯವಿದೆ ನಿನಗೆ. ತ್ರಿಮೂರ್ತಿಗಳಿಂದ ಯಾವಾಗಲೂ ನಿನಗೆ ನಾವು ನಮ್ಮಲ್ಲಿ ಶಿಕ್ಷೆಯನ್ನು ಕೊಡಬಹುದು ಅಥವಾ ನಿಮ್ಮನ್ನು ಪಾಲಿಸಲೂಬಹುದು. ಇದು ತ್ರಿಮೂರ್ತಿಗಳೇ ನಿಮಗೆ ಕೊಟ್ಟಂತಹ ಒಂದು ಕಾರ್ಯ. ಈ ಕಾರ್ಯವನ್ನು ನೀನು ಯಾವತ್ತೂ ಮಿತಿಯಿಲ್ಲದೆ ಮಾಡಿದವನು. ಹೌದು ಪ್ರಭು. ಆದರೆ ಈ ಒಂದು ಸಮಯದಲ್ಲಿ ಏನು ಈ ಕಥೆಗೆ ಕಾರಣೀಕರ್ತರೆ ನಾವು. ಯಾಕಂದರೆ ದುರುಳ ದುರ್ಜಯಾಸುರನಿಗೆ ಇದ್ದ ವರದ ಫಲವೇ ಅದು. ಯಾರು ಪುನರ್ಜನ್ಮವನ್ನು ತಡೆದು ಯಾರು ಭೂಮಿಗೆ ಬರುತ್ತಾರೋ ಆತನಿಂದಲೇ ಅವನಿಗೆ ಮರಣ ಎಂದು. ಹೌದೇ? ಇದೇ ಕಾರಣಕ್ಕಾಗಿ ಶ್ವೇತಕುಮಾರ ಎಂಬುವನು ಕಾಶಿಪುರದ ಶಿವೆಯನ್ನು ಮದುವೆಯಾಗಿ ಹಾಗೆ ಬರುತ್ತಿರುವಾಗ ಆ ಶಿವೆಯನ್ನು ದುರ್ಜಯಾಸುರನ ಮಗನಾದಂತ ದ್ವೈತಾಶ್ವ ಎಳೆದುಕೊಂಡು ಹೋದ. ಹಾಗೆ ಯುದ್ಧದಲ್ಲಿ ದುರ್ಜಯಾಸುರನೊಂದಿಗೆ ಶ್ವೇತಕುಮಾರನಿಗೆ ಅಳಿವಾಯಿತು. ಆ ಶ್ವೇತಕುಮಾರನು ಪ್ರೇತ ರೂಪದಲ್ಲಿ ನಿಮ್ಮ ಯಮಪುರಿಗೆ ಬಂದ. ಯಮಪುರಿಗೆ ಬಂದು ರಂಬೆಯೊಂದಿಗೆ ನನಗೆ ಒಂದು ನಿನ್ನ ಸುಖ ಬೇಕು ಅಂದ. ಹಾಗೆಯೇ ರಂಬೆ ಉಚ್ಚರಿಸಿದ ಹಾಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಆತ ಉಚ್ಚರಿಸಿದ್ದಾನೆ. ಹಾಗಿದ್ದಾಗಿ ಆತನದು ಏನು ತಪ್ಪಿಲ್ಲ. ಇದು ನನ್ನದೇ ಆದ ಈ ಕರ್ತವ್ಯ ಕಾರಣೀಕರ್ತನೀಯ. ಇನ್ನು ಮುಂದೆ ಏನಾದರೂ ಇಂದು ಉಜ್ಜಯನ ವಧೆ ಎನ್ನುವುದು ಆಗಲೇಬೇಕು. ಹಾಗಾಗಿ ಈ ರೂಪದಲ್ಲಿ ಇವ ಹೀಗೆ ಇರುವುದಲ್ಲ. ಹೀಗಾಗಿ ಈತನಿಗೆ ಪುನರ್ಜನ್ಮವನ್ನು ನಾವು ಕರುಣಿಸಲೇಬೇಕು. ಇವ ನಿಜ ರೂಪಕ್ಕೆ ಬರಬೇಕು. ಹೌದು, ಈತ ನಿಜ ರೂಪಕ್ಕೆ ಬರಬೇಕು. ಮತ್ತೆ ಆ ದುರ್ಜಯನ ವಧೆ ಆಗಬೇಕು. ಹಾಗಾಗಿ ಪ್ರೇತ ಹೋಗು ಬಾ, ನಿನ್ನ ನಿಜ ರೂಪವನ್ನು ತಾಳಿದ. ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಟರಗಾಯ ಮಹೇಶ್ವರಾಯ ನಿತ್ಯಾಯ ಶ್ರದ್ಧಾಯ ದಿಗಂಬರಾಯ ತಸ್ಮೈ ನಮಃ ನಮಃ ಶಿವಾಯ. ಮಹಾದೇವ ಶಿವಶಂಭೋ ಶಂಕರೋ ವೃಷಭವಾಹನ ನೀಲಕಂಠ ಚತುರ್ಬಾಹು ಪಂಚವತ್ರ ತ್ರಿಲೋಚನ ಮಹಾರುದ್ರೋ ಮಹಾನಂದಿ ಮಹಾಕಾಳೋ ಮಹೇಶ್ವರ ಮಹಾಮಾಯೋ ಮಹಾಸೌಮ್ಯೋ ಸರ್ವಜ್ಞೋ ಭಕ್ತವತ್ಸಲ ನಮೋ ನಮಃ ನಮೋ ನಮಃ. ದೇವ, ಇದೆಲ್ಲ ನಿನ್ನ ಮಹಿಮೆ ಎನ್ನುವಂಥದ್ದು ಎಷ್ಟು ಅಪಾರವಾಗಿದೆ. ಈ ಪಂಚಾಕ್ಷರಿ ಮಹಿಮೆಯ ಪ್ರಭಾವದಿಂದಲಾಗಿ ನಾನು ಒಬ್ಬ ಪುನರ್ಜನ್ಮವನ್ನು ತಾಳುವಂತಾಯ್ತಲ್ಲ ದೇವ. ಇನ್ನು ಮುಂದೆ ನಾನೇನು ಮಾಡಬೇಕು ಎನ್ನುವ ಹಾಗೆ ಹೇಳ್ತೀಯ. ಈಗ ನಿನ್ನಿಂದ ಒಂದು ಮಹತ್ ಸಾಧನೆ ಇನ್ನು ಬಾಕಿ ಇದೆ. ಆ ದುರುಳಾದ ದುರ್ಜಯಾಸುರನನ್ನು ಮತ್ತಿಸಿ ಮತ್ತೆ ನೀನು ಪುನಃ ರುದ್ರಪುರಕ್ಕೆ ಅರಸನಾಗಬೇಕು. ಹಾಗೆ ಒಂದು ವೇಳೆ ಆ ದುರ್ಜಯಾಸುರನ ಮದಿಸಿದಾಗ ಆತನಿಂದ ನಿನ್ನ ವಶದಲ್ಲಿರುವ ನಿನ್ನ ಹೆಂಡತಿಯನ್ನು ಬಿಡಿಸಿ ಮತ್ತೆ ಪುನಃ ನೀನು ರುದ್ರಪುರಕ್ಕೆ ಒಡೆಯನಾಗಬೇಕು. ಪರಮೇಶ್ವರ, ನಿನ್ನ ಈ ಮಾತನ್ನು ಖಂಡಿತ ನಾನು ನೆರವೇರಿಸುತ್ತೇನೆ. ಹಾಗಾದ್ರೆ ಈ ಶಿವ ಪಂಚಾಕ್ಷರಿ ಮಹಿಮೆ ಎನ್ನುವಂತಹ ಈ ಪರಮ ಪಾವನವಾದಂತಹ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡಿಸುವುದಕ್ಕೆ ಕಾರಣೀಕರ್ತರಾಗಿದ್ದಾರೋ ಅವರೆಲ್ಲರಿಗೂ ಭಗವಂತನಾಗಿರುವಂತಹ ಪರಮೇಶ್ವರನ ಅನುಗ್ರಹ ಸದಾ ಸಿಗಲಿ ಎನ್ನುವ ಹಾಗೆ ಬೇಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತಿರುವುದು